जय बोलो बाहुबली स्वामी भगवान की जय। जय बोलो बाहुबली स्वामी भगवान की जय। जय बोलो चतुर्विंशति तीर्थंकर भगवान की जय। जय बोलो पार्श्वनाथ स्वामी भगवान की जय। जय बोलो वीतराग भगवान की जय। अहिंसा परमो धर्म की जय। युगल मुनि महाराज की जय। सकल मुनि संघ की जय। ಸದ್ಧರ್ಮ ಸಮ್ಯಕ್ತ್ವ ಬಂಧುಗಳೇ, ಮಹಾಮಸ್ತಕಾಭಿಷೇಕ ಮತ್ತು ಮಸ್ತಕಾಭಿಷೇಕ, ಅಭಿಷೇಕ ಮತ್ತು ಮಹಾಭಿಷೇಕ, ಇದರಲ್ಲಿ ನಿತ್ಯಾಭಿಷೇಕಗಳು, ನೈಮಿತ್ತಿಕ ಅಭಿಷೇಕಗಳು, ಪರ್ವದಿನಗಳ ಅಭಿಷೇಕಗಳು, ಆರಾಧನಾ ವಿಶೇಷಗಳ ಅಭಿಷೇಕಗಳು ಎಂಬುದಾಗಿ ವಿಶೇಷವಾಗಿ ಈ ಅಭಿಷೇಕಗಳಲ್ಲಿ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿರ್ತವೆ. ನಿತ್ಯಾಭಿಷೇಕದಲ್ಲಿ ಜಲಾಭಿಷೇಕ ಮತ್ತು ಪಂಚಾಮೃತ ಅಭಿಷೇಕ ಯಾವಾಗಲೂ ನಡೀತದೆ. ಮಸ್ತಕಾಭಿಷೇಕ ಅಂದರೆ ದೊಡ್ಡ ದೊಡ್ಡ ಮೂರ್ತಿಗಳಿಗೆ, ಯಾವಾಗಲೂ ಎಲ್ಲ ಮೂರ್ತಿಗಳಿಗೂ ಮಸ್ತಕಾಭಿಷೇಕ ಆಗ್ತದೆ. ಆದರೆ ಮಹಾಮಸ್ತಕಾಭಿಷೇಕ ಅಂದರೆ ಎತ್ತರದ ಮೂರ್ತಿಗೆ ಮಾಡುವಂಥ ಅಭಿಷೇಕ. ಇಲ್ಲಿ 24 ತೀರ್ಥಂಕರು ಎತ್ತರೆತ್ತರವಾದ ಮೂರ್ತಿಗಳು ದೇಶದೆಲ್ಲೆಡೆ ಇವೆ. ಸುಮಾರು 15-20 ಮೈಲಿಗೆ ಒಂದು ಬಸದಿ ಹಾಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಕನ್ಯಾಕುಮಾರಿಯಿಂದ ಭಾರತದ ಹಿಮಾಲಯದವರೆಗೂ ಸುಮಾರು 30 ಮೈಲಿಗೆ ಒಂದರ ಹಾಗೆ ಬಸದಿಗಳಿರುವುದನ್ನು ಗುರುತಿಸ್ಬೋದು. ಯಾಕಂದರೆ ನಮ್ಮ ಸಾಧು ಸಂತರು ವಾಹನಗಳ ಉಪಯೋಗವನ್ನು ಮಾಡುವುದಿಲ್ಲ, ಅವರೆಲ್ಲ ಪಾದಯಾತ್ರೆಯಲ್ಲಿ ಮಾಡುವುದು. ಕೈಲಾಸಗಿರಿ, ಚಂಪಾಪುರಿ, ಪಾವಪುರಿ, ಗಿರ್ನಾರ್ಜಿ, ಸಮೇಶಿಖರ್ಜಿ ಇದ್ದ ಹಾಗೆ ನಮಗೆ ಕನ್ಯಾಕುಮಾರಿಯಿಂದ ಹಿಡಿದು ಭಾರತದ ಎಲ್ಲೆಡೆ ಮೂಡುಬಿದ್ರಿ, ವೇಣೂರು, ಕಾರ್ಕಳ ಮೊದಲಾದ ಕ್ಷೇತ್ರಗಳು ಅಲ್ಲದೆ ಅನೇಕ ಕ್ಷೇತ್ರಗಳು, ತೀರ್ಥಗಳನ್ನು ಸಂಚರಿಸಬೇಕಾದ್ರೆ ದಿಗಂಬರ ಸಾಧುಗಳು ಎಲ್ಲ ರೀತಿಯ ಪರಿಗ್ರಹಗಳನ್ನು ತ್ಯಾಗ ಮಾಡಿ ಪಾದಯಾತ್ರೆಯಲ್ಲಿ ದರ್ಶನ ಮಾಡಬೇಕಾಗ್ತದೆ. ಆಗ ಅವರಿಗೆ ವಸತಿ ಎಲ್ಲಿತ್ತು ಅದು ಬಸದಿ ಅಂತ ಆಗ್ತದೆ. ಆ ಬಸದಿ ಸಂವತ್ಸರಣದ ಪ್ರತೀಕವಾಗಿದೆ. ಆ ಸಂವತ್ಸರಣದ ಪ್ರತೀಕದಲ್ಲಿ ಮೂರ್ತಿ ಇರ್ತದೆ. ಮೂರ್ತಿಯಲ್ಲಿ ನಮ್ಮ 2 ರೀತಿಯ ಮೂರ್ತಿಗಳನ್ನು ಕಾಣ್ಬೋದು. ಒಂದು ಆಲಯದ ಮುಖಾಂತರ ಮೇಲ್ಚಾವಣಿಯನ್ನು ಮುಚ್ಚಿ ಮಾಡಿದ ಸಂವತ್ಸರಣ, ಇನ್ನೊಂದು ತೆರೆದ ಸಂವತ್ಸರಣ. ಈ ಸಾಮಾನ್ಯ ಕೇವಲಿ ಮತ್ತು ಕೇವಲಿ ಹಾಗೆ ಮೂಕ ಕೇವಲಿ, ಅದರಲ್ಲಿ 3 ರೀತಿಯ ಕೇವಲಿಗಳಾದರೂ ಕೇವಲ ಜ್ಞಾನ ಅನ್ನೋದು, ಕೇವಲಿ ಅನ್ನೋದು ಅಲ್ಲಿ ಮುಖ್ಯ ಇರ್ತದೆ. ಸಾಮಾನ್ಯ ಕೇವಲಿಗಳು ಧರ್ಮೋಪದೇಶವನ್ನು ಸಂವತ್ಸರಣ ಮಂಟಪದಲ್ಲಿ ಮಾಡುವುದಿಲ್ಲ, ಆದರೆ ಪೂರ್ಣ ರೂಪದ ಸರ್ವಜ್ಞತ್ವವು ಪ್ರಾಪ್ತಿಯಾಗಿರ್ತದೆ. ಸಂವತ್ಸರಣದಲ್ಲಿ ಯಾರು ಧರ್ಮೋಪದೇಶವನ್ನು ಮಾಡ್ತಾರೋ ಅವರು ಸರ್ವಜ್ಞ ತೀರ್ಥಂಕರಾಗಿರ್ತಾರೆ, ತೀರ್ಥಂಕರ ಕೇವಲಿಗಳಾಗಿರ್ತಾರೆ. ಇನ್ನೊಂದು ಸರ್ವಜ್ಞ ಪೀಠದನ್ನು ಅಲಂಕರಿಸಿ ಗಂಧಕುಟಿಗಳಲ್ಲಿ ಯಾರು ಉಪದೇಶವನ್ನು ಮಾಡುವುದಕ್ಕೆ ಅಲ್ಲಿ ವಿರಾಜಮಾನರಾಗಿರ್ತಾರೋ ಆದರೆ ಉಪದೇಶವನ್ನು ಮಾಡುವುದಿಲ್ಲವೋ ಅವರು ಸರ್ವಜ್ಞತ್ವವನ್ನು ಪಡೆದಿರ್ತಾರೆ, ಉಪದೇಶವನ್ನು ಮಾಡುವುದಿಲ್ಲ, ಅವರಿಗೆ ಮೂಕ ಕೇವಲಿಗಳು ಅಂತ ಹೇಳ್ತಾರೆ. ಹೀಗೆ ಕೇವಲ ಜ್ಞಾನವನ್ನು ಪಡೆದವರಲ್ಲಿ 3 ರೀತಿಯ ವೈವಿಧ್ಯತೆಯನ್ನು ನಾವು ಕಾಣ್ಬೋದು. ಇದರಲ್ಲಿ 3 ವೈವಿಧ್ಯತೆಗಳಲ್ಲಿ ಬಾಹುಬಲಿ ಸಾಮಾನ್ಯ ಕೇವಲಿ ಅಂತೇಳಿ ಹೆಸರು ಮಾಡ್ತಾರೆ. ಸಾಮಾನ್ಯ ಅಂದರೆ ಕಾಮನ್ ಅಂತ ಅರ್ಥ ಅಲ್ಲ. ಇಲ್ಲಿ ಕೇವಲ ಜ್ಞಾನವನ್ನು ಪಡೆದು ಧರ್ಮೋಪದೇಶವನ್ನು ಮಂಟಪಗಳಲ್ಲಿ ಮಾಡದೇ ಇರುವಂಥವರು, ತನ್ನ ಕೃತಿಗಳ ಮೂಲಕವೇ ಇನ್ನೊಬ್ಬರಿಗೆ ಕಥೆಯನ್ನು ತಿಳಿಸಿ ಹೇಳಿದವರು. ಅಂಥ ಶ್ರೇಷ್ಠ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕದ ದೊಡ್ಡ ಮೂರ್ತಿಗೆ ಮಾಡುವಾಗ ನಾವು ಮೊದಲು ಅಭಿಷೇಕದ ಕಲಶದಲ್ಲಿ ಬ್ಯಾಂಡು, ವಾಲಗ, ಕೊಂಬು, ಕಹಳೆ, ಘಂಟಾನಾದದೊಂದಿಗೆ ಹೇಗೆ ಕಲ್ಪವಾಸಿ, ವೆಂತರವಾಸಿ, ಭವನವಾಸಿ, ಜ್ಯೋತಿಷ್ಕವಾಸಿಗಳು ಆ ಕಾಲದಲ್ಲಿ ಘಂಟಾನಾದ ಮತ್ತು ಭೇರಿನಾದ, ಶಂಖಾನಾದ, ಚರ್ಮವಾದ್ಯಗಳ ನಾದಗಳನ್ನು ಮಾಡಿ ಈ ಒಂದು ಉತ್ಸವದಲ್ಲಿ ಬಹಳ ಸಂತೋಷದಿಂದ ತನ್ಮಯರಾಗಿ ಪಾಲ್ಗೊಳ್ತಾ ಇದ್ದರು. ಅದೇ ರೀತಿಯಾಗಿ ನಾವು ಕೂಡ ವರ್ತಮಾನದಲ್ಲಿ ಜಲಾಭಿಷೇಕವನ್ನು ಆರಂಭ ಮಾಡುವಾಗ ಪ್ರಶಸ್ತಿಯನ್ನು ಹೇಳ್ತಾರೆ. ಆಯಾಯ ಪ್ರಶಸ್ತಿ ಹೇಳುವಾಗ ನಮ್ಮ ಜೈನ ಮಠ ಮೂಡುಬಿದ್ರಿಯ ಪ್ರಶಸ್ತಿಯನ್ನು ಆರಂಭಿಸಿ ಪುರೋಹಿತರು, ರಾಜಪುರೋಹಿತರು ಅಲ್ಲಿ ಅಭಿಷೇಕವನ್ನು ಆರಂಭ ಮಾಡ್ತಾರೆ. ಆಗ ಪೂಜಾ ಸೇವಾದಾತಾರರು ಇಂದ್ರರು ಅಂತ ಅನ್ನಿಸಲ್ಪಡ್ತಾರೆ. ಅಂದರೆ ಸೌಧರ್ಮೇಂದ್ರ ಅಂತ, ಇಂದ್ರರು ದೇವತೆಗಳು ಮುಖ್ಯಸ್ಥ ಅಂತ ಅರ್ಥ, ಮತ್ತು ಅವರ ಪರಿಚಾರಕರು. ಅವರು ಅಭಿಷೇಕವನ್ನು ಮಾಡುವುದು ಅಂತ ಭಾವನೆಯನ್ನು ಮಾಡಿ ಅವರು ತಮ್ಮ ಕಲಶಗಳನ್ನು ಹಿಡಿದುಕೊಂಡು ಪ್ರಥಮ ಕಲಶ ಅಭಿಷೇಕ ಅಂತ ನಡೀತದೆ. ಆ ಪ್ರಥಮ ಕಲಶದಾದ ಮೇಲೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿರ್ತದೆ. ರತ್ನ ಕಲಶ ಅಂತ ಮಾಡ್ತಾರೆ, ಸುವರ್ಣ ಕಲಶ ಅಂತ ಮಾಡ್ತಾರೆ, ರಜತ ಕಲಶ ಅಂತ ಮಾಡ್ತಾರೆ, ಆಮೇಲೆ ಭಕ್ತಿ ಕಲಶ ಅಂತ ಮಾಡ್ತಾರೆ, ಶಾಂತಿ ಕಲಶ ಅಂತ ಹೆಸರಿಡ್ತಾರೆ. ಏನಿದ್ರೂ ಇದೆಲ್ಲವೂ ಕೂಡ ಜಲದಿಂದ ವಿಶೇಷವಾದಂಥ ಗಂಗಾ, ಸಿಂಧು, ರೋಹಿತ್, ರೋಹಿತಾಸ್ಯ, ಹರಿತ್, ಹರಿಕಾಂತ, ಸೀತಾ, ಸಿತೋದ, ನರಿ, ನರಕಾಂತ, ರೂಪ್ಯಕೂಲ, ರಮ್ಯಕೂಲ ಅನ್ನುವ ನದಿಗಳಿಂದ ತಂದಂಥ ಪವಿತ್ರವಾದ ಜಲಗಳು, ವಾಪಿ, ಕೂಪ, ತಟಾಕದ ಪವಿತ್ರವಾದ ಜಲಗಳು ಅನ್ನುವ ಭಾವನೆಯನ್ನು ಮಾಡಿ
ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಕ್ಷೀಂ ಕ್ಷಿಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನಿ ಪವಿತ್ರತರ ಜಲಂ ಕುರು ಕುರು ಅಂತ ಹೇಳಿ ಜಲಾಭಿಷೇಕಂ ಕುರು ಕುರು ನಮ ಅರ್ಹತೆ ಸ್ವಾಹ ಅಂತ ಹೇಳುತ್ತಾ ಜಲಾಭಿಷೇಕವನ್ನು ಪ್ರವಾಹ ರೂಪದಲ್ಲಿ ಹೇಗೆ ಕ್ಷೀರ ಸಮುದ್ರದಿಂದ ದೇವತೆಗಳು ಪುಂಖಾನುಪುಂಖವಾಗಿ ತಮ್ಮ ವಿಶೇಷವಾದಂಥ ಬಾಹುಗಳಿಂದ ಈಗಿನ ರೇಚಕ ಯಂತ್ರ ಹೇಗೆ ಕೆಲಸ ಮಾಡ್ತದೋ ಎಲೆಕ್ಟ್ರಿಕ್ ಪಂಪ್ ಅಥವಾ ಡೀಸೆಲ್ ಪಂಪಿನ ಕೆಲಸವನ್ನು ಆ ಕಾಲದಲ್ಲಿ ದೇವತೆಗಳು ತಮ್ಮ ವೈಕ್ರಿಯಕ ಶಕ್ತಿಯಿಂದ ಮೊಗೆದು ಪವಿತ್ರ ಸುವರ್ಣ ಕಲಶಗಳಿಂದ ನೀರನ್ನು ಹಾಕಿ ಅಭಿಷೇಕವನ್ನು ಮಾಡಿ ಆನಂದಿಸ್ತಾ ಇದ್ರಂತೆ. ಅಂದರೆ ಕರ್ಮ ಮಲಗಳನ್ನು ತೊಳೆಯುವಂಥ ಸ್ವಾಮಿ. ನಮ್ಮ ಮನಸ್ಸಿನ ಕ್ರೋಧ, ಮಾನ, ಮಾಯ, ಲೋಭ, ಅಸೂಯೆ ಅನ್ನುವ ದುಷ್ಟ ಗುಣಗಳೇನಿದೆ ಇದು ಮನುಷ್ಯನ ಆರೋಗ್ಯವನ್ನು ಕೆಡಿಸ್ತದೆ, ಮನಸ್ಸನ್ನು ಕೆಡಿಸ್ತದೆ, ನಮ್ಮನ್ನು ನರಕಕೂಪಕ್ಕೆ ತಳ್ತದೆ. ಹಾಗಾಗಿ ಭಗವಂತನ ಅಭಿಷೇಕ ಅದು ಕ್ಷಮೆ, ಮಾರ್ಧವ, ಆರ್ಜವ, ಶೌಚ, ಸಂಯಮ, ತಪಸ್ಸು, ತ್ಯಾಗ, ಅಕಿಂಚನ್ಯ ಮೊದಲಾದ ಗುಣವಿಶೇಷಗಳಿಂದ ಕೂಡಿ ಅವರಲ್ಲಿರುವಂಥ ರಿದ್ಧಿಗಳು, ಅವರಲ್ಲಿರುವಂಥ ಸಿದ್ಧಿಗಳು ಇದೆಲ್ಲ ಮೈಯೆಲ್ಲ ಸೋಕಿಸಿ, ಆ ಮೈ ಸೋಕಿಸಿ ಬಂದಂಥ ಜಲ ಏನಿದೆ ಅದು ಪವಿತ್ರ ಗ್ರಂಥಿಕೆಗಳಿಂದ ಆದಂಥದ್ದು ಮತ್ತು ಪವಿತ್ರ ಮಂತ್ರಗಳಿಂದ ಆಗಿರುವಂಥದ್ದು. ಅದನ್ನು ಸ್ಪರ್ಶ ಮಾತ್ರದಿಂದ ಔಷಧದ ಗುಣವಾಗ್ತದೆ ಅನ್ನುವ ಭಾವನೆಯಿಂದ ನಮ್ಮ ಮನಸ್ಸನ್ನು ನಿರ್ಮಲ ಮಾಡುವುದಕ್ಕೆ ಈ ಅಭಿಷೇಕದಿಂದ ಸಾಧ್ಯ. ಬರುವಂಥ ನಾನಾ ರೀತಿಯ ವಿಕೋಪಗಳು, ಬರುವಂಥ ನಾನಾ ರೀತಿಯ ದೋಷಗಳು ಇದೆಲ್ಲವೂ ಕೂಡ ಭಗವಂತನ ಅಭಿಷೇಕವನ್ನು ನೋಡುವುದರಿಂದ, ಅಭಿಷೇಕದಲ್ಲಿ ಭಾಗವಹಿಸುವುದರಿಂದ, ಅಭಿಷೇಕವನ್ನು ಮಾಡುವುದರಿಂದ ಪುಣ್ಯ ಸಿಗ್ತದೆ ಅನ್ನುವುದು ಭಾರತೀಯ ಸಂಸ್ಕೃತಿಯ ಸನಾತನ ಪರಂಪರೆಯ ಶ್ರಮಣ ಸಂಸ್ಕೃತಿಯ ನಂಬಿಕೆ. ವೈದಿಕ ಸಂಸ್ಕೃತಿಯಲ್ಲೂ ಇದೇ ನಂಬಿಕೆ ಇದೆ. ಹಾಗಾಗಿ ದೇವರಿಗೆ ನಾವು ಅಭಿಷೇಕವನ್ನು ಮಾಡಿದರೆ ನಮ್ಮನ್ನು ನಾವು ಸಂತೈಸಿಕೊಂಡ ಹಾಗೆ ಅನ್ನುವ ಅರ್ಥದಲ್ಲಿ ಜಲಾಭಿಷೇಕದ ಈ ಪ್ರಕ್ರಿಯೆಗಳು ಮುಂದುವರಿದ ಮೇಲೆ ಅಲ್ಲಿ ಅರ್ಘ್ಯ ನಡೀತದೆ. ಜಲಸೇಚನ ಮಾಡಿ ಅರ್ಘ್ಯವನ್ನು ಮಾಡ್ತಾರೆ. ಉದಕ ಚಂದನ ತಂದುಲ ಪುಷ್ಪಕ್ಕೆ ಚರಸು ದೀಪ ಸುಧೂಪ ಫಲಾರ್ಘ್ಯಕ್ಕೆ ಧವಲ ಮಂಗಲ ಗಾನರವಾಂಕುಲೆ ಜಿನಗ್ರಹೇ ಜಿನನಾಥ ಮಾಂ ಯಜೆ. ಇದನ್ನೇ ಕನ್ನಡದಲ್ಲಿ ಹೇಳುವುದಾದರೆ ಜಲಗಂಧಾಕ್ಷತೆ ಪುಷ್ಪವು ಚರಸು ದೀಪ ಸುಧೂಪವು ಫಲದಿಂದ ಅರ್ಘ್ಯವ ಎತ್ತುವೆ ಭಕ್ತಿಯಿಂದಲೇ ಅರ್ಚಿಸುವೆ. ಈ ಭಾವನೆಯಿಂದ ನಾವು 8 ಕರ್ಮಗಳನ್ನು ಗೆದ್ದ ಹೇ ಸ್ವಾಮಿಯೇ, ನಾವು 8 ಕರ್ಮಗಳಿಂದ ನಲುಗುತ್ತಾ ಇದ್ದೇವೆ. ನಮ್ಮ 8 ಕರ್ಮಗಳನ್ನು ಕ್ಷಯ ಮಾಡು ಭಗವಂತ. ವರ್ತಮಾನದಲ್ಲಿ ನೀವು ಭಗವಂತರಾಗಿದ್ದೀರಿ, ನಾವು ಸಾಮಾನ್ಯರಾಗಿದ್ದೇವೆ. ಭೂತಕಾಲದಲ್ಲಿ ನೀವು ನಮ್ಮಂತೆ ಸಾಮಾನ್ಯರಾಗಿದ್ದೀರಿ, ವರ್ತಮಾನದಲ್ಲಿ ನೀವು ಭಗವಂತರಾಗಿದ್ದೀರಿ. ಹಾಗಾಗಿ ನಾವು ವರ್ತಮಾನದಲ್ಲಿ ನಿಮ್ಮಂತೆ ಭವಿಷ್ಯದಲ್ಲಿ ನಾವು ಆಗುವ ಹಾಗೆ ಈ ಅಭಿಷೇಕವನ್ನು ಮಾಡ್ತಾ ಇದ್ದೇವೆ ಭಗವಂತ ಅಂತ ಹೇಳಿ ನಮ್ಮ ಆ ಸ್ಥಿರವಾದ ಚಂಚಲವಾದ ಮನಸ್ಸನ್ನು ಸ್ಥಿರವಾಗಿಸುವುದಕ್ಕಾಗಿ ಈ 8 ರೀತಿಯ ವಸ್ತುಗಳನ್ನು ಜಲ, ಗಂಧ, ಅಕ್ಷತೆ, ಪುಷ್ಪ, ಚರು, ದೀಪ, ಧೂಪ ಮತ್ತು ಫಲಗಳನ್ನು ಭಗವಂತನ ಮುಂದೆ ತೋರಿಸಿ ನಮ್ಮ ಕರ್ಮವನ್ನು ನಾವು ಕ್ಷಯ ಮಾಡುವುದಕ್ಕಾಗಿ, ಈ ಕರ್ಮಗಳನ್ನು ಕ್ಷಯ ಮಾಡಿದ ನಿಮಗೆ ನನ್ನ ಮೋಹವನ್ನು ಬಿಟ್ಟಿದ್ದೇನೆ, ನನ್ನ ಲೋಭವನ್ನು ಬಿಟ್ಟಿದ್ದೇನೆ ಅನ್ನುವ ಭಾವನೆಯಿಂದ ಈ ದ್ರವ್ಯಗಳನ್ನು ನಿಮ್ಮ ಮುಂದೆ ಸಮರ್ಪಿಸ್ತಾ ಇದ್ದೇನೆ ಅಂತ ಹೇಳಿ, ಅದು ಪ್ರಸಾದ ಅಲ್ಲ, ಅದು ನಾವು ಬಿಡುವಂಥದ್ದು. ಆ ಬಿಡುವುದಕ್ಕೆ ಒಂದು ಅವಲಂಬನೆ ಬೇಕಲ್ಲ, ಇಲ್ಲಾಂದರೆ ಭಾವನೆಯಲ್ಲೇ ಮಾಡ್ಬೋದು. ಭಾವಪೂಜೆ ಅಂತ ಹೇಳ್ತಾರೆ, ಎರಡೂ ಇದೆ, ದ್ರವ್ಯ ಪೂಜೆ, ಭಾವಪೂಜೆ. ಇದು ದ್ರವ್ಯವನ್ನು ಸೇರಿಸಿ ಭಾವನೆಯನ್ನು ಮಾಡುವುದಕ್ಕೆ ಒಬ್ಬರು ಅಲ್ಲಿ ಕೂತು ಆ ಪೂಜೆಯನ್ನು ಮಾಡ್ತಾರೆ, ಭಾವನೆಯನ್ನು ಬಾಕಿ ಉಳಿದವರು ಮಾಡ್ತಾರೆ. ಈ ಭಾವನೆಯನ್ನು ಮಾಡಿ ಆಮೇಲೆ ನಾವು ಎಳನೀರಿನ ಅಭಿಷೇಕವನ್ನು ಮಾಡ್ತಾರೆ. ಎಳನೀರು ಇಲ್ಲಿ ಪ್ರಕೃತಿಯಲ್ಲಿ ಸಿಕ್ಕಿರುವಂಥ ಶುದ್ಧವಾದ ಮೃತ್ತಿಕೆಯಿಂದ ಸ್ವೀಕರಿಸಿ ಬೇರುಗಳ ಮೂಲಕ ಒಂದು ಕಲ್ಪವೃಕ್ಷ, ಭೂಮಿಯ ಕಲ್ಪವೃಕ್ಷ ಅಂತ ಹೇಳುವ ಈ ನಮ್ಮ ತುಳುನಾಡಿನ ಎಳನೀರನ್ನು ಅಭಿಷೇಕ ಮಾಡ್ತಾರೆ. ಸ್ವಚ್ಛೈ, ಶೀತಲೈ, ಮನೋಹರೈ ಅಂತ ಹೇಳುತ್ತಾ ಶೀತಲವಾಗಿರುವಂಥದ್ದು, ಸುಂದರವಾಗಿರುವಂಥದ್ದು, ಸ್ವಚ್ಛವಾಗಿರುವಂಥದ್ದು, ಬಾಯಾರಿದವರಿಗೆ, ಹಸಿದು ಬಂದವರಿಗೆ ಊಟದಂತೆಯೋ ಮತ್ತು ನೀರಿನಂತೆಯೋ ಕೆಲಸ ಮಾಡುವಂಥದ್ದು ಅಂಥ ಈ ಕಲ್ಪವೃಕ್ಷವನ್ನು ನಾನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಭಗವಂತನ ಮಸ್ತಕದಲ್ಲಿ ನನ್ನ ಕರ್ಮದ ನಾಶಕ್ಕಾಗಿ ಸುರಿತೇನೆ ಅನ್ನುವ ಭಾವನೆಯಿಂದ ಆ ಅಭಿಷೇಕವನ್ನು ಮಾಡಲಾಗ್ತದೆ. ಅದಾದ ನಂತರ ಪುನಃ ಈ ಅರ್ಘ್ಯವಾದ ಮೇಲೆ ಅದರ ವಿವರಣೆಗಳನ್ನು ಸ್ವಾಮೀಜಿಯವರು ಕೊಡ್ತಾರೆ. ಅದರ ನಂತರ ಜಯಕಾರ ಹೇಳ್ತಾರೆ. ಅದರ ನಂತರ ಅಭಿಷೇಕ ಆಗುವಾಗ ವಾಲಗ ಆಗ್ತದೆ. ಅದರ ನಂತರ ಸಂಗೀತ ಹಾಡ್ತಾರೆ.
ಈ ಮಾದರಿಯಲ್ಲಿ ಈ ಎಲ್ಲ ಅಭಿಷೇಕಗಳು ನಡೀತವೆ. ಪುನಃ ಇಕ್ಷುರಸದ ಅಭಿಷೇಕ. ಇಕ್ಷ್ವಾಕು ವಂಶದವರು ಆದಿನಾಥರು, ಹಾಗಾಗಿ ಅವರ ವಂಶದ ಕುಡಿ ಬಾಹುಬಲಿ. ಅದನ್ನು ನೆನಪು ಮಾಡುವುದಕ್ಕಾಗಿ ಇಕ್ಷುರಸ ಆದಿನಾಥರಿಗೆ ಪ್ರಥಮಾಹಾರವಾಗಿ ರಾಜ ಶ್ರೇಯಂಸ ಅನ್ನುವರು ಮಹಾಶ್ರಮಣರಾದಂಥ ಪ್ರಥಮ ಮುನಿಯಾದಂಥ ಚತುರ್ಥ ಕಾಲದ ಆದಿನಾಥರಿಗೆ ಆಹಾರ ಕೊಡ್ತಾರೆ. ಜೈನ ಧರ್ಮ ಅನಾದಿ ನಿಧನವಾದಂಥ ಧರ್ಮ. ಹೇಗೆ ಒಂದು ವೃತ್ತಕ್ಕೆ ಆದಿಯೂ ಇಲ್ಲವೋ ಅಂತ್ಯವೂ ಇಲ್ಲವೋ ಅದಕ್ಕೆ ಸನಾತನ ಅಂತ ಹೇಳ್ತಾರೆ. ಹಾಗಾಗಿ ಆದಿಯೂ ಇಲ್ಲದ ಅಂತ್ಯವೂ ಇಲ್ಲದಂಥ ಜೈನ ಧರ್ಮ, ವೈದಿಕ ಧರ್ಮ, ಇದಕ್ಕೆ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿಯ ಧರ್ಮಗಳು ಅಂತ ಹೇಳ್ತಾರೆ, ಪ್ರಾಚೀನ ಧರ್ಮಗಳು. ಅದಕ್ಕೆ ಬೀಜ ಮೊದಲು ವೃಕ್ಷ ಮೊದಲು ಅಂತ ಕೇಳುವ ಹಾಗೆ ನಾವು ಯಾವುದು ಮೊದಲು ಅಂತ ಹೇಳುವ ಹಾಗಿಲ್ಲ. ಹಾಗಾಗಿ ಇದು ಅನಾದಿ ಕಾಲದಿಂದ, ಭೂಮಿ ಇದ್ದಷ್ಟು ಕಾಲದಿಂದ ಈ ಧರ್ಮವೂ ಕೂಡ ಇದೆ ಅನ್ನುವ ಅರ್ಥದಲ್ಲಿ ಅಂಥ ಅರಗಳು ತುಂಬ ಆಗಿ ಹೋಗಿವೆ. ಅದಕ್ಕೆ ಒಂದು ಕಲ್ಪಕಾಲ ಅಂತ ಹೇಳ್ತಾರೆ. 20 ಕೋಟಿ ಸಾಗರ ಕಾಲಕ್ಕೆ ಒಂದು ಕಲ್ಪಕಾಲ ಅಂತ ಹೇಳ್ತಾರೆ. ಒಂದು ಕಲ್ಪಕಾಲದಲ್ಲಿ ಉತ್ಸರ್ಪಿಣಿ 6, ಅವಸರ್ಪಿಣಿ 6, ಒಂದು ಕಿತ್ತಳೆ ಹಣ್ಣನ್ನು 12 ಭಾಗ ಮಾಡಿದ ಹಾಗೆ. ಆ 12 ಭಾಗದಲ್ಲಿ 6 ಭಾಗದ ಅವಸರ್ಪಿಣಿಯ 5ನೇ ಕಾಲ ಈಗ ನಡೀತಾ ಇರುವುದು. ಇವರಿದ್ದದ್ದು 4ನೇ ಕಾಲದಲ್ಲಿ, ಚತುರ್ಥ ಕಾಲ ಅಂತ ಹೇಳ್ತಾರೆ. ಅದಕ್ಕೆ ಸುಷಮ, ಸುಷಮ ಸುಷಮ, ಸುಷಮ ದುಷಮ, ದುಷಮ ಸುಷಮ, ದುಷಮ, ದುಷಮ ದುಷಮ ಅಂತ ಇದನ್ನೇ ಉಲ್ಟಾ ಮಾಡಿ ದುಷಮ ದುಷಮದಿಂದ ಆರಂಭ ಮಾಡಿ ಮತ್ತು ಸುಷಮ ಸುಷಮದವರೆಗೆ ಕೊನೆ ಆಗ್ತದೆ. ಹೀಗೆ ಉತ್ಸರ್ಪಿಣಿ ಮತ್ತು ಅವಸರ್ಪಿಣಿಯ 6 ಕಾಲಕ್ಕೆ ಇಷ್ಟೇ ವಯಸ್ಸು ಅಂತ. ಸತ್ಯಯುಗ, ತ್ರೇತಾಯುಗ, ಕೃತಯುಗ, ದ್ವಾಪರಯುಗ, ಕಲಿಯುಗ ಇದ್ದ ಹಾಗೆ ವೈದಿಕ ಧರ್ಮದಲ್ಲಿ. ಜೈನ ಧರ್ಮದಲ್ಲಿ ಪಂಚಮ ಕಾಲ ಅಂತ ಹೇಳ್ತಾರೆ ಈಗಿನ ಕಾಲಕ್ಕೆ. ಪ್ರಥಮ ಕಾಲ, ದ್ವಿತೀಯ ಕಾಲ, ತೃತೀಯ ಕಾಲ, ಚತುರ್ಥ ಕಾಲ, ಪಂಚಮ ಕಾಲ, ಇನ್ನು ಬರುವುದು ಷಷ್ಠಮ ಕಾಲ. ಅದಕ್ಕಾಗಿ ಅಭಿಷೇಕ ಪೂಜೆ ಯಾಕೆ ಮಾಡುವುದಂದರೆ ಷಷ್ಠಮ ಕಾಲದಲ್ಲಿ ಶರೀರ ಪ್ರಮಾಣ ಕಡಿಮೆ ಆಗ್ತದೆ, ಆಯುವೃದ್ಧಿ ಕಡಿಮೆ ಆಗ್ತದೆ, ಒಬ್ರಿಗೊಬ್ಬ ಹುಡುಕಾಡಿಕೊಂಡು ಬಡಿದಾಡ್ಕೊಂಡಿರ್ತಾರೆ, ಸೀಮಿತ ಭೂಮಿಯಲ್ಲಿ ಜಗಳ ಆಗ್ತದೆ, ಜನ ಆಹಾರಕ್ಕಾಗಿ ಒಬ್ಬರನ್ನೊಬ್ಬರೇ ತಿಂದು ಬದುಕುವಂಥ ಕಾಲ ಬರ್ತದೆ. ಅದೇ ವಿವೇಕ ಪ್ರಜ್ಞೆ ಎಲ್ಲವೂ ಕೂಡ ಶೂನ್ಯವಾಗ್ತದೆ. ಅಷ್ಟು ಕಾಲ ನಾವೇನು ಮಾಡಬೇಕಂದ್ರೆ, ಯಾರು ಪೂಜೆ, ಅಭಿಷೇಕ, ದಾನ, ಧರ್ಮಗಳಲ್ಲಿ ನಿರತರಾಗ್ತಾರೆ ಅಂಥವರು ಸುಭಗರಾಗಿ, ಸಭ್ಯರಾಗಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡದೆ, ಯಾವುದೇ ರೀತಿಯ ತೊಂದರೆ ಮಾಡದೆ ಇರ್ತಾರೆ. ಯಾರ್ಯಾರು ಮಾಡಿದ್ದಾರೆ ಅದಕ್ಕೆ ಅವರೇ ಪಾಪವನ್ನು ಅನುಭವಿಸ್ತಾರೆ. ಹಾಗಾಗಿ ನಿಮ್ಮ ಧರ್ಮದಲ್ಲಿ ಹೀಗಿದೆ, ಅಹಿಂಸೆಯನ್ನು ಮಾಡೋದಿಲ್ಲ, ಹಿಂಸೆಯನ್ನು ಅದಕ್ಕೆ ಅವನೇ ಹೊಣೆ. ಹಾಗಾಗಿ ಜಗತ್ತಿನ ಯಾರೂ ದೂಷಣೆ ಮಾಡಬೇಡಿ. ಯಾರು ಪಾಪ ಮಾಡ್ತಾರೆ ಅವರು ತಿಂದೇ ಪರಿಹಾರ. ಅದು ಸ್ವಾಮೀಜಿ ಆಗಿರ್ಬೋದು, ಮುನಿ ಆಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು. ಅದಕ್ಕಾಗಿ ಯಾರಿಗೂ ಯಾವ ಧರ್ಮವನ್ನು ಬೊಟ್ಟು ಮಾಡಬಾರ್ದು. ನಾವು ಧರ್ಮದಲ್ಲಿರೋ ವ್ಯಕ್ತಿಗಳನ್ನು ನಾವು ಬೊಟ್ಟು ಮಾಡ್ಬೋದು, ಅವರು ಮಾಡಿದ ತಪ್ಪಿಗೆ ಅವರೇ ಪ್ರಾಯಶ್ಚಿತ್ತ ಪಡಿಬೇಕು. ಅದಕ್ಕಾಗಿ ಇಲ್ಲಿ ಇನ್ಫ್ಲುಯೆನ್ಸ್ಗಳಿಲ್ಲ. ಜೈನ ಧರ್ಮದಲ್ಲಿ ಪ್ರಭಾವ ಮತ್ತು ವಸೂಲಿಗಳಿಲ್ಲ. ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ದುಃಖ ಸಿಗ್ತದೆ, ಯಾರು ಒಳ್ಳೇದು ಮಾಡಿದ್ದಾರೆ ಅವರಿಗೆ ಆಟೋಮೆಟಿಕ್ ಅಲ್ಲಿ ಕ್ಯಾಮರಾ ಆನೇ, ಅದು ಯಾರು ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡುವ ಅಗತ್ಯವೇ ಇಲ್ಲ, ತೆರೆದೇ ಇರ್ತದೆ. ಅವನ ಜೀವನದಲ್ಲಿ ಸಾಯುವವರೆಗೆ ಅದು ಚಾರ್ಜ್ ಆಗಿರ್ತದೆ ಅವನೊಟ್ಟಿಗೆ. ಹಾಗಾಗಿ ಈ ಒಂದು ಕರ್ಮ ಸಿದ್ಧಾಂತದ ನಂಬಿಕೆ ಇರುವುದರಿಂದ ಈ ಅಭಿಷೇಕ ಪುಣ್ಯದ ಸಂಕೇತವಾಗಿದೆ. ಬರುವ ಜನ್ಮಕ್ಕೆ ನಾವು ವಿಮಾನದಲ್ಲಿ ಹೋಗ್ತೇವೆ ಅಂತ ಹೇಳ್ತಾರೆ. ವಿಮಾನ ಅಂದರೆ ಈಗಿನ ರಚನೆ ವಿಮಾನದ ಹಾಗೆ ಅಲ್ಲ. ಅದು ಭೂಮಿಯನ್ನು ಬಿಟ್ಟು ಆಕಾಶದಲ್ಲಿ ಎಷ್ಟೋ ಎತ್ತರದಲ್ಲಿ ಅಲ್ಲಿರ್ತದೆ. ಇಲ್ಲಿ ನಡೆಯುವ ಪ್ರಳಯಗಳು, ಇಲ್ಲಿ ನಡೆಯುವ 2.5 ದೀಪದಲ್ಲಿ ನಡೆಯುವ ಕಾಲಗಳು ಅಲ್ಲಿ ಬಾಧಿಸಲಾರವು. ಹಾಗಾಗಿ ಅಲ್ಲಿ ಯಾವ ಕಾಲದಲ್ಲೂ ಸುಖವೇ ಇರ್ತದೆ. ಅಲ್ಲಿ ನಿಮಗೆ ಬೇಕಾದ್ದೆಲ್ಲ ಕಲ್ಪವೃಕ್ಷ ಕಾಮಧೇನು ಕೊಡ್ತದೆ. ಹಾಗಾಗಿ ನಿಮಗೆ ಪಾನೀಯ ಬೇಕು, ಆಹಾರ ಬೇಕು, ತಿಂಡಿ ಬೇಕು, ಮನೋರಂಜನೆ ಬೇಕು ಅಂತ ಎಣಿಸಿದ ತಕ್ಷಣ ಕಲ್ಪನೆ ಮಾಡಿದರೆ ಅಲ್ಲಿ ಎಲ್ಲವೂ ಕೂಡ ಲಭ್ಯ ಆಗ್ತವೆ. ಅದಕ್ಕಾಗಿ ಅವರಿಗೆ ಕಲ್ಪವಾಸಿಗಳು ಅಂತ ಹೇಳ್ತಾರೆ. ಅದಕ್ಕಾಗಿ ಒಳ್ಳೆಯದು ಮಾಡಿದವರು ಸತ್ತು ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳುವ ಭಾವನೆಯಿಂದ ಈ ವರ್ತಮಾನದಲ್ಲಿ ಒಳ್ಳೆಯದನ್ನೇ ಮಾಡುವುದು. ಹಾಗಾಗಿ ನೀವು ಅಷ್ಟು ದೊಡ್ಡದು ಮಾಡಿದರೆ, ಇಷ್ಟು ದೊಡ್ಡ ಒಂದು ಅಕ್ಕಿ ಕಾಳಿನಷ್ಟು ಗಾತ್ರ ಹೋದರೂ ಮೂರ್ತಿ ಮಾಡಿ ಬಸ್ತಿ ಮಾಡಿ ಕಟ್ಟುವುದೇ ಜೈನ ಧರ್ಮದ ಒಂದು ಮುಖ್ಯ ಧ್ಯೇಯ. ಹಾಗಾಗಿ ಎಲ್ಲ ಕಡೆ ಮೂರ್ತಿ ಮಾಡೋದು, ಪೂಜೆ ಮಾಡೋದು, ದಾನ ಮಾಡೋದು, ಇದೇ ವಿಕಾಸ, ಹೆಲ್ಪ್ ಮಾಡೋದು, ಸಹಕಾರ ಮಾಡೋದು. ಇದಲ್ಲದೆ ಬೇರೆ ಜೀವನದಲ್ಲಿ ಏನೂ ಇಲ್ಲ ಉತ್ತರ. ಹಾಗಾಗಿ ಏನಾದರೂ ಆದರೆ ಇನ್ನೊಬ್ಬರ ಕೊರತೆಯನ್ನು ಹಿಗಿಸುವಂಥ ಕೆಲಸ. ಅದು ಮಾಡಲಿಲ್ಲ, ಇದು ಮಾಡಲಿಲ್ಲ ಹೇಳಲಿಕ್ಕಿಲ್ಲ. ಒಬ್ಬೊಬ್ಬರು ಅವರವರ ಮನೆ ಹತ್ತಿರದವರಿಗೆ ಪರಸ್ಪರ ಅದಕ್ಕೆ ಒಂದೇ ಧರ್ಮದವರು ಆಗಬೇಕಾಗಿಲ್ಲ. ಸಹಕಾರ ಮಾಡೋದಕ್ಕೆ ಇಂಥ ಧರ್ಮದವರೇ ಅಂಥ ಧರ್ಮದವರೇ ಅಂತೇನಿಲ್ಲ. ಒಬ್ರಿಗೊಬ್ಬರು ಸಹಕರಿಸ್ತಾ ಬಾಳಿದರೆ ಜಗತ್ತಿನಲ್ಲಿ ಬಡತನ ನಿರ್ಮೂಲನೆ ಆಗ್ಬೋದು, ದಾರಿದ್ರ್ಯ ನಿರ್ಮೂಲನೆ ಆಗ್ಬೋದು. ಅದಕ್ಕಾಗಿ ಅಜ್ಞಾನಿಗಳಿಗಾಗಿ ಪೊಲೀಸು, ಮಿಲಿಟರಿ, ಆಡಳಿತ ಇತ್ಯಾದಿ ವ್ಯವಸ್ಥೆಗಳು ಬಂದಿದೆ. ಪಕ್ಷಿಗಳಿಗೆ ಅದಿಲ್ಲ, ಪ್ರಾಣಿಗಳಿಗೆ ಇಲ್ಲ. ಆದರೂ ಅವುಗಳು ಎಷ್ಟು ಸಂಯಮದಿಂದ ಬದುಕ್ತಾ ಇದ್ದೇವೆ, ಎಷ್ಟು ಆದರ್ಶವಾಗಿ ಬದುಕ್ತಾ ಇದ್ದೇವೆ. ಯಾವ ಸರ್ಕಾರವೂ ಅವುಗಳಿಗಿಲ್ಲ, ಆದರೂ ಅವುಗಳು ನಮಗೆ ಆದರ್ಶವಾಗಿದ್ದೇವೆ. ಪಶು ಪಕ್ಷಿ ಪ್ರಾಣಿಗಳೇ ಜಗಳ ಇಲ್ಲದೆ
ಒಂದು ತಮ್ಮ ಬಳಗವನ್ನು ನಿರ್ಮಾಣ ಮಾಡಿಕೊಂಡು ತುಂಬ ಒಳ್ಳೆಯದಾಗಿ ಬದುಕ್ತಾ ಇದ್ದೇವೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ನಮ್ಮ ಐಕ್ಯತೆ ಮತ್ತು ಭಾತೃತ್ವ ಮತ್ತು ಪ್ರೀತಿಯನ್ನು ಕೊಡತಕ್ಕಂಥದ್ದು. ಅದರ ಸಂಕೇತವಾಗಿ ಅಭಿಷೇಕಗಳು ನಮ್ಮ ಮನಸ್ಸನ್ನು ತೊಳೆಯುವಂಥ ಕೆಲಸವನ್ನು ಮಾಡ್ತದೆ. ನಮ್ಮ ಮಲಗಳನ್ನು ತೊಳೆಯುವಂಥ ಕೆಲಸ, ನಮ್ಮ ಮೈಲಿಗೆಯನ್ನು ತೊಳೆಯುವಂಥ ಕೆಲಸ ಈ ಅಭಿಷೇಕಗಳಿಂದ ಆಗ್ತದೆ. ಅನಂತರ ಇಕ್ಷುರಸದ ಅಭಿಷೇಕ ಧಾರಾಪೂರ್ವಕವಾಗಿ ಈ ರೀತಿಯಲ್ಲಿ ನಡೀತದೆ. ಇದು ಸಿಹಿಯಾಗಿದೆ, ಮಧುರವಾಗಿದೆ, ಪಕ್ವವಾಗಿದೆ, ಹಸಿವನ್ನು ನೀಗಿಸುವಂತಿದೆ ಅನ್ನೋ ಭಾವನೆಯನ್ನು ಮಾಡಿಕೊಂಡು ಧಾರಾಪೂರ್ವಕವಾಗಿ ಕಂದು ಬಣ್ಣದ ಕಬ್ಬಿನ ಹಾಲನ್ನು ನೊರೆ ನೊರೆಯಾಗಿ ತೊರೆ ತೊರೆಯಾಗಿ ಎತ್ತರದ ಬಾಹುಬಲಿಯ ಬೆಟ್ಟದಲ್ಲಿ ಬಾಹುಬಲಿಯ ಮೂರ್ತಿಗೆ ಅಭಿಷೇಕ ಮಾಡಿದಾಗ ನಾವು ಬೆಟ್ಟಗುಡ್ಡಗಳಲ್ಲಿ ಚಿಕ್ಕ ಚಿಕ್ಕ ಜರಿಗಳಲ್ಲಿ ಮಳೆಗಾಲದಲ್ಲಿ ಒಸರಿನಲ್ಲಿ ರಭಸವಾಗಿ ಬರುವ ಮಳೆಯ ನೀರು ಹೇಗೆ ಹನಿ ಹನಿಯಾಗಿ ಪ್ರಕೃತಿಗೆ ತೊಯಿಸಿ ಅದು ಸುಂದರವಾಗಿ ನದಿಗೆ ಹರಿತದೋ ಅದೇ ಮಾದರಿಯಲ್ಲಿ ಭಗವಂತನನ್ನು ಕಣ್ತುಂಬಿಕೊಳ್ಳುವುದಕ್ಕೆ ನಾವು ಖರ್ಚೇನು ಮಾಡಬೇಕಾದ್ದಿಲ್ಲ. ತುಂಬ ಒಳ್ಳೆಯ ಭಾವನೆ ಇದ್ದರೆ ಸಾಕು. ನಮ್ಮ ಕಣ್ಣಿನಲ್ಲಿ ಆ ಅಭಿಷೇಕವನ್ನು ಜಲಧಾರೆಯನ್ನು ವೀಕ್ಷಿಸುತ್ತಾ ಆನಂದ ಪಡಿಬೋದು. ಮೂರನೇದು, ಈ ಇಕ್ಷುರಸ ಅಭಿಷೇಕ ಆದ ಮೇಲೆ ಪುನಃ ಜಲಸೇಚನ ಮಾಡ್ತಾರೆ. ಅಂದರೆ ಅಭಿಷೇಕದ ಪೂರ್ಣ ದೃಶ್ಯ ನಮಗೆ ಕಾಣಬೇಕಾದ್ರೆ ಒಂದು ಅಭಿಷೇಕ ಆದ ಮೇಲೆ ಮತ್ತೊಂದು ಅಭಿಷೇಕಕ್ಕೆ ಜಲಸೇಚನ ಮಾಡಿದಾಗ ಆ ಮೂರ್ತಿ ಪುನಃ ಮರಳಿ ಹಿಂದಿನ ಹಾಗೆ ಕಾಣ್ತದೆ. ಆನಂತರ ಯಾವ ಅಭಿಷೇಕ ಅನ್ನೋದನ್ನು ನಿಗದಿ ಮಾಡ್ತೇವೆ. ಇದು ಇಕ್ಷುರಸ ಅಭಿಷೇಕ ಆದ ತಕ್ಷಣ ಅರ್ಘ್ಯ, ಜಲಸೇಚನ ಆದಮೇಲೆ ಅರ್ಘ್ಯ ಆದಮೇಲೆ ಮಂತ್ರ ಆಗ್ತದೆ. ಮಂತ್ರ ಆದಮೇಲೆ ನಂತರದ ಅಭಿಷೇಕ ಕ್ಷೀರಾಭಿಷೇಕ. ಕ್ಷೀರಾಭಿಷೇಕ ಆಗುವ ಸಂದರ್ಭದಲ್ಲಿ ಮೊದಲು ಧಾನ್ಯದ ಅಭಿಷೇಕ ಆಗ್ತದೆ. ಇಲ್ಲಿ ಧಾನ್ಯ ತುಷ್ಟಿಕರೈ, ಪುಷ್ಟಿಕರೈ, ಮಧುರೈ, ಪಕ್ವೈ, ಮನೋಹರೈ ಅಂತ ಹೇಳುತ್ತಾ ತೊಗರಿಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಕಲ್ಲು ಸಕ್ಕರೆ, ಬೆಲ್ಲ, ತುಪ್ಪ ಮೊದಲಾದವುಗಳಿಂದ ಕೆಳಗಿನ ಮೂರ್ತಿಗೆ ಅಭಿಷೇಕವನ್ನು ಛಾಯಾಭಿಷೇಕ ಅಂತ ಹೇಳಿದ್ದಾರೆ. ಛಾಯಾಭಿಷೇಕ ಅಂದರೆ ಇಬ್ಬರು ವ್ಯಕ್ತಿಗಳು ಎರಡು ಬಟ್ಟೆಯನ್ನು ಹಿಡಿತಾರೆ, ಮೇಲ್ಗಡೆಯಿಂದ 5 kgಯಷ್ಟು ಧಾನ್ಯಗಳನ್ನು ಸುರಿತಾರೆ. ನಿಧಾನಕ್ಕೆ ಸುರಿಯುವಾಗ ಕಡಲೆಬೇಳೆ ಭಗವಂತನ ಮೇಲೆ ಸುರಿದಾಗೆ ಆಗ್ತದೆ, ಆದರೆ ಎದುರುಗಡೆ ಸುರಿಯುವುದು ಅದನ್ನು ಕೆಳಗೆ ಹಾಳಾಗಬಾರ್ದಂಥೇಳಿ ಅದನ್ನು 2 ಜನ ಹಿಡಿದು ಮತ್ತೆ ಅದನ್ನು ಬೇರೆ ಕಡೆ ಇಡ್ತಾರೆ. ಹಾಗೆ ಬೆಲ್ಲವನ್ನು, ಹಾಗೆ ಸಕ್ಕರೆಯನ್ನು, ಸಕ್ಕರೆ ಪ್ರಾಚೀನವಾದಂಥ ಅಭಿಷೇಕ ಅಲ್ಲ, ಅದು ಬೆಲ್ಲ ಮಾತ್ರ ಇತ್ತು. ಆನಂತರ ಸಕ್ಕರೆ ಸೇರ್ಪಡೆಗೊಂಡಿತು, ಕಲ್ಲು ಸಕ್ಕರೆ ಸೇರ್ಪಡೆಗೊಂಡಿತು. ಮೂಲ ಅಭಿಷೇಕದಲ್ಲಿ ಪಂಚಾಮೃತ ಅಂದರೆ ಹಾಲು, ಗೋ ರಸ ಅಂತ ಹೇಳಿದ್ದಾರೆ. ಗೋವಿನಿಂದ ಆಗುವಂಥ ರಸಗಳು ಮುಖ್ಯವಾಗಿ ತುಪ್ಪ, ಹಾಲು, ಮೊಸರು, ಇದು ಗೋತ್ರಯ, ಗೋರಸತ್ರಯ ಅಂತ ಹೇಳಿದ್ದಾರೆ. ಆನಂತರ ಪ್ರಕೃತಿಯಲ್ಲಿ ಸಿಗುವಂಥದ್ದು ಗಂಧ, ಇಕ್ಷು, ನಾರಿಕೇಳ ಇವುಗಳನ್ನೆಲ್ಲ ಸೇರಿಸಿ ನಾವು ಒಟ್ಟಿಗೆ ಪಂಚಾಮೃತ ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಚ್ಚು ರಸಗಳನ್ನು ಹಾಕ್ತಾರೆ, ಹಣ್ಣಿನ ರಸಗಳನ್ನು ಹಾಕ್ತಾರೆ. ಈಗ ಅದು ನೋಡುವುದಕ್ಕಾಗಿ, ಆನಂದ ಪಡುವುದಕ್ಕಾಗಿ ಒಂದು ಪರಂಪರೆ ಬಂದಿದೆ. ಹಾಗಾಗಿ ಭಗವಂತನಿಗೆ ಈ ರೀತಿಯಾಗಿ ಮಾಡುವುದರಿಂದ ನಮ್ಮ ಶರೀರ ಕಾಂತಿಯುಕ್ತವಾಗ್ತದೆ, ಸುಂದರವಾಗ್ತದೆ, ಆನಂದದಿಂದ ಇರ್ತೇವೆ, ನಮ್ಮ ಜೀವನ ಪಾವನವಾಗ್ತದೆ ಅನ್ನುವ ಅರ್ಥದಲ್ಲಿ ಈ ರೀತಿಯ ದ್ರವ್ಯಗಳನ್ನು ಅಭಿಷೇಕ ಮಾಡಲಾಗ್ತದೆ. ಹೀಗೆ ಮಂತ್ರದೊಂದಿಗೆ ಅಭಿಷೇಕ ಆಗುವಾಗ ವಾಲಗವು ಕೂಡ ಆಗ್ತದೆ. ವಾಲಗಾದ ಮೇಲೆ ಭಕ್ತಿಗೀತೆ ಹಾಡ್ತಾರೆ. ಭಕ್ತಿಗೀತೆಯ ಮಧ್ಯದಲ್ಲಿ ವಿವರಣೆಗಳನ್ನು ಹೇಳ್ತಾರೆ. ಅರ್ಘ್ಯ ಆದಮೇಲೆ ಅಭಿಷೇಕ ಮಂತ್ರದೊಂದಿಗೆ, ಮಂತ್ರಾಭಿಷೇಕದೊಂದಿಗೆ ವಾಲಗ ನಿಂತ ಹಾಗೆ ವಿವರಣೆ ನಿಂತ ಹಾಗೆ ನಮ್ಮ ಭಗವಂತನಿಗೆ ವಿಶೇಷವಾದಂಥ ಒಂದು ಸಂಗೀತದ ಅಭಿಷೇಕವನ್ನು ಮಾಡಲಾಗ್ತದೆ. ಅದರೊಂದಿಗೆ ಇತ್ತೀಚಿನ ವರ್ಷಗಳಲ್ಲಿ ಕಾವ್ಯವನ್ನು ಹೇಳಿದ ಹಾಗೆ ಕಲಾಕಾರರು ಚಿತ್ರವನ್ನು ಬರೆಯುವಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಕಾರ್ಯಕ್ರಮಗಳ ಮಂಟಪದಲ್ಲಿ ನಡೀತದೆ. ಹೀಗೆ ವೈವಿಧ್ಯಮಯವಾದಂಥ ಕಾರ್ಯಕ್ರಮ, ಎಲ್ಲರಿಗೂ ಮನತಣಿಸುವ ಕಾರ್ಯಕ್ರಮ, ಎಲ್ಲರಿಗೂ ಈ ಅಭಿಷೇಕದ ಮಹತ್ವವನ್ನು ಸಾರುವಂಥ ಕಾರ್ಯಕ್ರಮಗಳು ನಿರಂತರ ನಡೀತದೆ. ಈ ಕ್ಷೀರಾಭಿಷೇಕ ಆಗುವಾಗ ಅದು ಹಿಮಾಲಯದಲ್ಲಿ ಚಳಿಗಾಲದಲ್ಲಿ ಸೂರ್ಯನ ಬೆಳಕಿಗೆ ನೊರೆ ನೊರೆಯಾಗಿ ಸುರಿಯುವ ತಿಳಿನೀರಿನ ಅಂದದಿ ಮತ್ತು ಹಸುವಿನ ಕೆಚ್ಚಲಿನಿಂದ ಸುರಿಯುವ ಹಾಲಿನ ಹಾಗೆ ಅನ್ನುವ ಭಾವನೆಯನ್ನು ಮಾಡುತ್ತಾ ಸಂಸ್ಕೃತ ಭೂಯಿಷ್ಠವಾದಂಥ ಶುದ್ಧ ಕನ್ನಡದಲ್ಲಿ ಹೇಳುವಂಥ, ತುಳುವಿನಲ್ಲಿ ಹೇಳುವಂಥ ಸ್ತುತಿಗಳನ್ನು ಅಲ್ಲಿ ಹೇಳಲಾಗ್ತದೆ.
ಆ ಮೂಲಕ ಮಂತ್ರವನ್ನು ಹೇಳಲಾಗ್ತದೆ. ಮಂತ್ರಗಳನ್ನು ಹೇಳಿ ವಾಲಗವನ್ನು ಮಾಡಲಾಗ್ತದೆ. ವಾಲಗದ ಮೂಲಕ ವಿವರಣೆಯನ್ನು ಮಾಡಲಾಗ್ತದೆ. ವಿವರಣೆಯ ಮೂಲಕ ಸಂಗೀತವನ್ನು ಹೇಳಲಾಗ್ತದೆ. ಪುನಃ ಅರ್ಘ್ಯ ಮಾಡಲಾಗ್ತದೆ. ಅದು ಆದ ನಂತರ ನಮ್ಮದು ವಿಶೇಷವಾಗಿ ಕಲ್ಕಚೂರ್ಣ ಚತುಷ್ಕೋನದ ಅಭಿಷೇಕ ನಡೀತದೆ. 4 ನಿಟ್ಟಿನಿಂದ ಚತುಷ್ಕೋನ, ಚತುಷ್ಕೋನಕ್ಕಿಂತ ಮುಂಚೆ ಕಲ್ಕಚೂರ್ಣದ ಅಭಿಷೇಕ ಆಗ್ತದೆ. ಕಲ್ಕಚೂರ್ಣದ ಅಭಿಷೇಕ ಅಂದರೆ ಅಕ್ಕಿ ಹಿಟ್ಟಿನ ಅಭಿಷೇಕ. ಆವಾಗ ಮೂರ್ತಿ ಬಹಳ ಸುಂದರವಾಗಿ 3D ಎಫೆಕ್ಟಲ್ಲಿ 3 ಡೈಮೆನ್ಷನ್ 3 ಆಯಾಮದಲ್ಲಿ ಭಗವಂತನನ್ನು ನಾವು ನೋಡುವುದಕ್ಕೆ ಸಾಧ್ಯ ಆಗ್ತದೆ. ಕಣ್ಣು, ಹುಬ್ಬು, ಎದೆ, ವಕ್ಷಸ್ಥಲ, ಭುಜ ಇಲ್ಲಿ ಎಲ್ಲ ಬಹಳ ಖಂಡ ಚೂರ್ಣ ಮಾಡಿದಂಥ ಅಕ್ಕಿಯ ಚೂರ್ಣ ಏನಿದೆ ಅದು ಭಗವಂತನ ಎಲ್ಲ ಶರೀರದ ಅವಯವಗಳಿಗೆ ಮೆತ್ತಿಕೊಂಡು ಅದರೊಂದಿಗೆ ಅದನ್ನು ನೋಡುವುದೇ ಒಂದು ಆನಂದ. ಅದು ಹುಣ್ಣಿಮೆಯ ಚಂದ್ರನಲ್ಲಿ ಆತಾಪಕ್ಕೆ ಒಂದು ಸುಂದರವಾಗಿ ಈಗಿನ ವಿದ್ಯುತ್ ಬಲ್ಬುಗಳಿಂದ ಕೂಡ ಸುಂದರವಾಗಿ ಕಾಣ್ತದೆ. ಅದರಿಂದಾಗಿ ನಮಗೆ 3 ಆಯಾಮಗಳಲ್ಲಿ ಭಗವಂತನ ಉಬ್ಬು ಶಿಲ್ಪವನ್ನು ಚೆನ್ನಾಗಿ ಆಸ್ವಾದಿಸುವುದು ಸಾಧ್ಯವಾಗ್ತದೆ. ಸುಂದರವಾದ ಮನ್ಮಥ ರೂಪವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತದೆ. ನಗುಮೊಗದ ವೇಣೂರಿನ ಬಾಹುಬಲಿ ಬಹಳ ಸುಂದರವಾದಂಥ ಮೂರ್ತಿ. ಅದರ ನಂತರ ನಾವು ಹೊನ್ನವರ್ಣದಲ್ಲಿ ಭಗವಂತನನ್ನು ಕಾಣುವುದಕ್ಕಾಗಿ ಅಲ್ಲಿ ಅರಶಿನದ ಹುಡಿಯನ್ನು ಎರಚಲಾಗ್ತದೆ. ಎಲ್ಲ ಕಡೆಯಿಂದ ಎರಚ್ತಾರೆ. ಕೈ, ಕಾಲು, ಹುಬ್ಬು, ಕಣ್ಣು, ಮೂಗು ಮತ್ತು ಎಲ್ಲ ಎರಚಿದ ಮೇಲೆ ಕಣ್ಣು ಸರಿಯಾಗಿ ಕಾಣುವ ಹಾಗೆ ಅದನ್ನು ಹುಬ್ಬನ್ನು ತೀಡಿ, ಎರಡೂ ಕಣ್ಣನ್ನು ತೀಡಿ ಅದರಲ್ಲಿ ಜನಕ್ಕೆ ಮುಖ ಇದು ಅಂತ ಗೊತ್ತಾಗುವ ಹಾಗೆ ಎರಡೂ ತುಟಿಗಳಲ್ಲೂ ಕೂಡ ಕೈಯಿಂದ ಸರಿಸಿ ಮೂಗು, ಕಣ್ಣು, ಕಿವಿ, ಭುಜ ಎಲ್ಲವೂ ಕೂಡ ಕಾಣುವ ಹಾಗೆ ಮಾಡ್ತಾರೆ. ಆಗ ನೋಡುವುದೇ ಒಂದು ಚಂದ. ಸುಂದರವಾದಂಥ ಪ್ರಕೃತಿಯ ಮಧ್ಯದಲ್ಲಿ ಆಕಾಶದಲ್ಲಿ ಬಂದ ಹಾಗೆ. ಯಾಕಂದರೆ ಎಲ್ಲ ಕಡೆಯೂ ಒಂದು ಮಾಯಿಶ್ಚರ್ ಬಂದ ಹಾಗೆ, ಒಂದು ಮೋಡ ಬಂದ ಹಾಗೆ, ಎರಚುವಿಕೆಯಿಂದ ಅಲ್ಲಿ ಆಗಸದಲ್ಲಿ ಒಂದು ಹೊಗೆ ಬಂದ ಹಾಗೆ ಆಗ್ತದೆ. ಅಲ್ಲಿ ಲೈಟ್ ಬಿದ್ದು ನಾವೆಲ್ಲ ಅವಯವಗಳನ್ನು ಸರಿಸಿದಾಗ ಆ 3 ಆಯಾಮದಲ್ಲಿ ಭಗವಂತ ಆಕಾಶದಲ್ಲಿ ಪ್ರತ್ಯಕ್ಷ ಆದಾಗೆ ಕಾಣ್ತದೆ. ಅದನ್ನು ನೋಡುವುದೇ ಒಂದು ಹಬ್ಬ. ಹೇಗೆ ನಾವು ಬೇರೆ ಬೇರೆ ರೀತಿಯ ಕ್ರೀಡೆಗಳನ್ನು ಓಪನ್ ಥಿಯೇಟ್ರ್ನಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ನೋಡಿ ಜನ ಆನಂದಿಸ್ತಾರೆ, ಅದು ಲೌಕಿಕ. ಆದರೆ ಇಲ್ಲಿ ಪಾರಮಾರ್ಥಿಕ ಸುಖವನ್ನು ನಾವು ಭಗವಂತನ ಮುಂದೆ ಕಾಣ್ತೇವಲ್ಲ, ಅದನ್ನು ಹೋಲಿಕೆ ಮಾಡುವುದೇ ಸಾಧ್ಯ ಇಲ್ಲ. ಅಷ್ಟು ಸುಂದರ ಇರ್ತದೆ. ಪಾರಮಾರ್ಥಿಕರ ಎಲ್ಲ ರೀತಿಯ ಜ್ವರ, BP, ಬ್ಲಡ್ ಪ್ರೆಷರು, ಶುಗರು ಕಡಿಮೆ ಆಗ್ತದೆ. ಭಗವಂತನ ಅಭಿಷೇಕ ನೋಡಿದರೆ ಪಾರಮಾರ್ಥಿಕದಲ್ಲಿ ಸಿಗುವ ಆನಂದ ಯಾವುದೂ ಅಲ್ಲ, ಆರೋಗ್ಯವರ್ಧಕ, ಮನೋಮೋದಕ. ಹಾಗಾಗಿ ಇಂಥ ಒಂದು ಅಭಿಷೇಕವನ್ನು ನಾವು ನೋಡಬೇಕು, ಕಣ್ತುಂಬ ನೋಡಬೇಕು, ಕಿವಿ ತುಂಬ ಕೇಳಬೇಕು. ಒಳ್ಳೆಯ ವಿಚಾರಗಳನ್ನು, ಉಪನ್ಯಾಸ, ಆಮೇಲೆ ವಿವರಣೆ, ವೀಕ್ಷಕ ವಿವರಣೆ, ಆಮೇಲೆ ಗಾನಸುದೆ, ಬೇರೆ ಬೇರೆ ರೀತಿಯ ನಾಡಿನ ಹಾಡುಗಾರರೆಲ್ಲ ಹಾಡುವುದು, ಸ್ವಾಮೀಜಿಗಳ ಉಪದೇಶ, ಆಶೀರ್ವಚನ, ಗಣ್ಯರ ಆಗಮನ, ಎಷ್ಟು ಆನಂದ. ಮಕ್ಕಳೆಲ್ಲ ಅದನ್ನು ನೋಡಿ ದೇವತೆಗಳೆಲ್ಲ ಕುಣಿತಾ ಇದ್ರಂತೆ. ಹಾಗೆ ಮಕ್ಕಳು ಚಾಮರವನ್ನು ಹಿಡಿದು ಎದುರುಗಡೆ ಭಗವಂತನ ಬಾಹುಬಲಿಯ ಬೆಟ್ಟದಲ್ಲಿ ಕುಣಿತಾರೆ, ತುಂಬ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. ಇದೇ ಆಧ್ಯಾತ್ಮದ ಪರಾಕಾಷ್ಠೆ ಅಂತ ಹೇಳುವಂಥದ್ದು. ಅದರ ನಂತರ ನಮಗೆ ವಿಶೇಷವಾಗಿ ಈ ಮಹಾಮಸ್ತಕಾಭಿಷೇಕದಲ್ಲಿ ಕಾಶ್ಮೀರಿ ಕೇಸರಿ ಅಂತ ತುಮಕೂರಿನ ರಾಜೇಂದ್ರ ಅಂತ ಧರ್ಮಬಂಧುಗಳು ಈ ಬಾರಿ ಶ್ರೇಯಂಸ್ ಕುಮಾರ್ರವರ ಪುತ್ರ ಅವರು ಕಾಶ್ಮೀರ ಕೇಸರಿಯ ಭಾರತದಾದ್ಯಂತ ವಿತರಣೆ ಮಾಡ್ತಾರೆ. ಅವರು ನಮಗೆ ಈ ಬಾರಿ ಅದು ಗ್ರಾಮಿಗೆ ಎಷ್ಟೋ ಮೌಲ್ಯವುಳ್ಳಂಥದ್ದು ಅದನ್ನು ದಾನವಾಗಿ ಕೊಟ್ಟಿದ್ದಾರೆ. ಅದು ರಿಂದ ಬಂದ ಹಣ ಅದು ಧರ್ಮಕ್ಕೆ, ಸಾಮಾಜಿಕ ಕಾರ್ಯಕ್ಕೆ ಉಪಯೋಗ ಆಗ್ತದೆ. ಅದನ್ನು ಅಭಿಷೇಕ ಮಾಡ್ತಾರೆ. ಅದು ತಿಳಿ ಹಳದಿ ಮಿಶ್ರಿತವಾಗಿರ್ತದೆ. ಅದನ್ನು ಬಿಸಿ ಮಾಡಿದ ನೀರಿನಲ್ಲಿ 50 ಲೀಟರ್ನಷ್ಟು ನೀರಿಗೆ ಅದು ಎಷ್ಟೇ ಗ್ರಾಮ್ ಹಾಕಬೇಕಂತಿದೆ, 200 ಗ್ರಾಮು ಅಷ್ಟು ಹಾಕಿ ಅದನ್ನು ಕುದಿಸಿ ಆನಂತರ ಅಭಿಷೇಕವನ್ನು ಮಾಡಲಾಗ್ತದೆ. ಅದು ನಮಗೆ ಮಧ್ಯ ಮಧ್ಯದಲ್ಲಿ ಗೆರೆಗೆರೆಯಾಗಿ ಕಾಶ್ಮೀರಿ ಕೇಸರದ ಬೇರುಗಳು ಕಾಣುವುದನ್ನು ಕಾಣ್ಬೋದು. ಅದು ತುಂಬ ಸುಂದರವಾಗಿದೆ. ಹಾಲನ್ನೇ ಹಾಕಿ ಅದನ್ನು ಕುಡಿದರೆ ಆರೋಗ್ಯವರ್ಧಕ ಅಂತ ಹೇಳ್ತಾರೆ. ಅಂಥ ಕೇಸರಿಯನ್ನು ಅಭಿಷೇಕ ಮಾಡಿ ಅದರ ಪರಿಮಳವನ್ನು ಎಲ್ಲರಿಗೂ ಆಘ್ರಾಣಿಸಲಾಗ್ತದೆ. ಆಗ ಆ ಪರಿಮಳದಿಂದಲೂ ಕೂಡ ಆರೋಗ್ಯ ಒಳ್ಳೆಯದಾಗ್ತದೆ. ಅದರಲ್ಲಿ ಬ್ಯಾಕ್ಟೀರಿಯಾವನ್ನು ನಾಶಪಡಿಸ್ತಕ್ಕಂಥ, ಸಾಮಾನ್ಯವಾದ ಆರೋಗ್ಯಕ್ಕೆ ಹಾಳು ಮಾಡತಕ್ಕಂಥದ್ದನ್ನು ನಾಶ ಮಾಡುವಂಥ ಗುಣ ಒಂದು ಕೇಸರಿಯಲ್ಲಿದೆ. ಹಾಗಾಗಿ ಅದನ್ನು ಮೆಡಿಕೇಟೆಡ್ ಆಗಿ ಉಪಯೋಗ ಮಾಡ್ತಾರೆ. ಮತ್ತು ಇರುವೆಗಳು ಬರದ ಹಾಗೆ ಲವಂಗವನ್ನು ಹಾಕ್ತಾರೆ. ಹಾಗೆ
ಇದರಲ್ಲಿ ಎಲ್ಲವೂ ಮಿಶ್ರಣ ಮಾಡಿ ಹಾಕ್ತಾರೆ. ಜೈನ ಧರ್ಮ ಅಹಿಂಸಾ ಪ್ರಮೋ ಧರ್ಮ. ಹಾಗಾಗಿ ಇಲ್ಲಿ ತುಪ್ಪ ಮಾತ್ರ ಉಪಯೋಗ ಮಾಡಲಾಗ್ತದೆ, ಜೇನುತುಪ್ಪ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜೇನುತುಪ್ಪ ಜೇನು ನೊಣ ಸಂಗ್ರಹ ಮಾಡಿದಂಥ ಒಂದು ಆಹಾರ. ಅದಕ್ಕಾಗಿ ಅದನ್ನು ನಾವು ಅಪಹರಿಸುವ ಹಾಗಿಲ್ಲ, ಅದು ಅಪಹರಿಸಿದ ದೋಷ ಬರ್ತದೆ. ಅದರ ಮರಿಗಳನ್ನು ಕೊಂದ ದೋಷ ಬರ್ತದೆ. ಅವುಗಳ ಮಲವನ್ನು ವಾಂತಿ ಮಾಡಿದ್ದನ್ನೇ ಜೇನುತುಪ್ಪ ಹೇಳ್ತಾರೆ. ಅದು ಬಾಯಿಯಿಂದ ವಾಂತಿ ಮಾಡೋದು. ಆ ಸಿಹಿಯನ್ನು ನಾವು ಸಿಹಿಯಾಗಿದೆ ಅಂತ ತೆಗೊಳ್ಳೋದು, ಅಪಹರಣೆ ಮಾಡಿದ್ದು, ಕೊಲೆ ಮಾಡಿದ್ದು, ಆಮೇಲೆ ಅವುಗಳಿಗೆ ಮೋಸ ಮಾಡಿ ತಿನ್ನುವುದು. ಹಾಗಾಗಿ ಜೇನುತುಪ್ಪ ನಾವು ತಗೊಳ್ಳಿಕ್ಕಿಲ್ಲ. ಜೈನ ಧರ್ಮದಲ್ಲಿ ಜೇನುತುಪ್ಪದ ಅಭಿಷೇಕ ಇಲ್ಲ. ಆ ಉಪವಾಸ ಮಾಡಿದ ಮೇಲೆ ಜೇನುತುಪ್ಪವನ್ನು ತೆಗೆದುಕೊಂಡು ಅವರು ಉಪವಾಸ ನಿಲ್ಲಿಸಿದ್ರು ಅನ್ನೋದು ತಪ್ಪು. ಹಾಗಾಗಿ ಜೈನ ಧರ್ಮಕ್ಕೆ ಜೇನುತುಪ್ಪದಲ್ಲಿ ಸ್ಥಾನವೇ ಇಲ್ಲ. ಜೇನುತುಪ್ಪ ಶ್ರೇಷ್ಠವಾದ ನೊಣಗಳ ಆಹಾರ, ಅವುಗಳಿಗೆ ಬಿಟ್ಟುಕೊಡಬೇಕು ಅಂತ ಹೇಳ್ತದೆ ಜೈನ ಧರ್ಮ. ಹಾಗಾಗಿ ತಪ್ಪಿಯೂ ನಾವು ಮಾಧ್ಯಮದಲ್ಲಿ ಜೇನುತುಪ್ಪದ ಅಭಿಷೇಕ ಇದೆ ಅಂತ ಹೇಳಬಾರ್ದು. ಆಮೇಲೆ ಜಿನ ಆಯ್ಕೆ ಇಲ್ಲ. ಜಿನಲ್ಲಿ ಭಗವಂತ, ನಾವು ಸತ್ತ ಮೇಲೆ ಸ್ವರ್ಗ ಅಂತ ಹೇಳ್ತಿದ್ದೆ ಹೊರತು ಭಗವಂತನಲ್ಲಿಗೆ ಸೇರಿಕೊಳ್ಳುವುದಿಲ್ಲ, ಭಗವಂತ ಸೇರಿಸಿಕೊಳ್ಳುವುದಿಲ್ಲ. ಭಗವಂತ ನೀನು ಕೂಡ ನನ್ನ ಹಾಗೆ ಭಗವಂತನೇ ಆಗು ಅಂತ ಹೇಳ್ತದೆ ಜೈನ ಧರ್ಮ. ಹಾಗಾಗಿ ಭೂತದ ಅಧೀನ ಆಗ್ಬೋದು, ದೈವದ ಅಧೀನ, ಆದರೆ ಅವನಿಗೆ ಮುಕ್ತಿ ಇಲ್ಲ. ಹಾಗಾಗಿ ಅವನಿಗೆ ಮುಕ್ತಿಯೇ ಸಿಗಬೇಕು ಭೂಮಿ ಲೋಕದಲ್ಲಿ ಹುಟ್ಟಿದವನು ಎಲ್ಲರಿಗೂ. ಹಾಗಾಗಿ ಅದು ಇಂಥ ಜಾತಿದವರಿಗೆ ಅಂತಲ್ಲ, ಎಲ್ಲ ಜಾತಿಯವರಿಗೂ ಸಮಾನವಾದ ಗೌರವದಲ್ಲಿ ಸಮಾನವಾದ ಅಧಿಕಾರ. ಅದು ಜೈನ ಧರ್ಮದ ತೀರ್ಥಂಕರು ಬೋಧಿಸಿದಂಥ ವಾಣಿ. ಈ ನೆಲೆಯಲ್ಲಿ ನಾವು ಅಭಿಷೇಕದ ಈಗ ಕಾಶ್ಮೀರಿ ಕೇಸರಿಯನ್ನು ತಿಳಿಸಿದೆವು. ಕಾಶ್ಮೀರಿ ಕೇಸರಿ ಆದ ನಂತರ ನಮಗೆ ವಿಶೇಷವಾಗಿ ಚತುಷ್ಕೋನ ಕುಂಭ ಅಂತ ಹೇಳ್ತಾರೆ. 4 ದಿಕ್ಕಿನಿಂದ ದೇವತೆಗಳು ಪುಷ್ಪವೃಷ್ಟಿಯ ಹಾಗೆ ಜಲಧಾರೆಯನ್ನು ಎರೀತಾರೆ. ಆ ಜಲಧಾರೆ 4 ದಿಕ್ಕಿನಿಂದ ಭಗವಂತನ 4 ಮುಖವಾದವರಾಗಿ ಸಮೋಸರಣದಲ್ಲಿ ವಿರಾಜಮಾನರಾಗ್ತಾರೆ. ಅದು ಅವರ ಅತಿಶಯ. ಹಾಗಾಗಿ ಆ ಅತಿಶಯ ಭಗವಂತನಲ್ಲಿ ಇದೆ. ಹಾಗಾಗಿ 4 ನಿಟ್ಟಿನಿಂದ ದೇವತೆಗಳು ಈ ರೀತಿಯಾಗಿ ಅಭಿಷೇಕವನ್ನು ಮಾಡ್ತಾರೆ. ಯಾಕೆಂದರೆ ಅವರಿಗೆ ಸಂಯಮದ ಸಿಗಬೇಕು, ಅವರಿಗೆ ಮುಕ್ತಿ ಸಿಗಬೇಕು, ಅವರ ಕರ್ಮಮಲ ಎಲ್ಲ ತೊಳಿಬೇಕು ಅನ್ನೋ ಭಾವನೆಯಿಂದ ಅಂತ ಹೇಳ್ತಾ ಅಲ್ಲಿ ಅಭಿಷೇಕ ಮಾಡಲಾಗ್ತದೆ. ಈ ಅಭಿಷೇಕದ ಮೇಲೆ ಚತುಷ್ಕೋನ ಕುಂಭಕಲಶ ಅಭಿಷೇಕ ಆದ ಮೇಲೆ ನಮ್ಮಲ್ಲಿ ವಿಶೇಷವಾಗಿ ಪುನಃ ಅಲ್ಲಿ ಮಂತ್ರ, ವಾಲಗ, ಆಮೇಲೆ ವಿವರಣೆ, ಆನಂತರ ಸಂಗೀತ ಇದು ನಡೀತದೆ. ಅದಾದ ನಂತರ ಅದು ವಾಲಗದಲ್ಲಿ ಚತುಷ್ಕೋನ ಕುಂಭ ವಿಶೇಷವಾಗಿ ಅಭಿಷೇಕ ಮಾಡ್ತಾರೆ. ಇದು ಆದ ನಂತರ ಪುನಃ ನಮ್ಮಲ್ಲಿ ಕಷಾಯದ ಅಭಿಷೇಕ ಮಾಡಲಾಗ್ತದೆ. ಕಷಾಯ ಅಂದರೆ ಸಿಟ್ಟು, ಕ್ರೋಧ, ಮಾನ, ಮಾಯ, ಲೋಭ. ಇದು ಒಳಗೆ ಯಾರು ಜಠರದಲ್ಲಿ, ಮನಸ್ಸಿನಲ್ಲಿ, ಹೃದಯದಲ್ಲಿ ಇರಿಸಿಕೊಂಡಿದ್ದಾರೋ ಅವರ ಆರೋಗ್ಯ ಕೆಡ್ತದೆ. ಹಾಗಾಗಿ ನಮ್ಮೆಲ್ಲ ಆರೋಗ್ಯದ ಅಸಮತೆಗೆ ಕಾರಣ ನಮ್ಮಲ್ಲಿ ಮಾನಸಿಕವಾದ ನೆಮ್ಮದಿ ಇಲ್ಲದೆ ಇರುವುದು, ನಮ್ಮಲ್ಲಿ ಉದ್ವಿಗ್ನತೆ ಇರುವುದು, ನಮ್ಮಲ್ಲಿ ಸಿಟ್ಟು ಇರುವುದು. ಇದರಿಂದ ರಕ್ತದ ಏರುಪೇರು ಆಗ್ತದೆ, ರಕ್ತದ ಒತ್ತಡಗಳಾಗ್ತದೆ. ಇದರಿಂದಾಗಿ ಆಹಾರದ ಹಸಿವಿನಲ್ಲಿ ಪರಿಣಾಮ ಕೊಡ್ತದೆ. ಅದು ಹಸಿವಾಗುವುದಿಲ್ಲ, ನಿದ್ರೆ ಬರುವುದಿಲ್ಲ. ಈ ರೀತಿಯ ತೊಂದರೆಗೆ ಕಾರಣ ಏನು ಅಂತೇಳಿದರೆ ನಾವು ನಮ್ಮದಲ್ಲದನ್ನು ನಮ್ಮ ಮಿತ್ರನನ್ನಾಗಿ ಮಾಡಿಕೊಳ್ಳುವುದು. ಹಾಗಾಗಿ ನಾವು ಶಾಂತಿ ಪ್ರಿಯರು, ಅಂದರೆ ಮನುಷ್ಯನು ಮನುಷ್ಯನಾಗಿರಬೇಕು, ಪ್ರಕೃತಿಯೊಟ್ಟಿಗಿರಬೇಕು. ಅದನ್ನು ಭಗವಂತ ನಮಗೆ ಕಲಿಸ್ತಾ ಇದ್ದಾರೆ. ಹಾಗಾಗಿ ಈ ಕಷಾಯ ನಾರು ಬೇರುಗಳಿಂದ, ಅಂದರೆ ಬೇರೆ ಗೆಡ್ಡೆಗೆಣಸಲ್ಲ, ಇದು ಆಯುರ್ವೇದಿಕ್ ನಿಂದ ಹೇಳಿದಂಥ ಗ್ರಂಥಿಕೆಗಳನ್ನು ಸಂಗ್ರಹ ಮಾಡಿ, ಆ ಗ್ರಂಥಿಕೆಗಳು ಯಾವುದೇ ಒಂದು ಇರುವೆಗಳನ್ನು ಬರದಂತೆ ತಡೆಯುವಂಥ ಶಕ್ತಿ ಇದೆ ಅದರಲ್ಲಿ. ಹಾಗಾಗಿ ಮತ್ತು ಈ ಮೂರ್ತಿಯ ಶಿಲ್ಪಕ್ಕೆ ದೀರ್ಘಾಯುಷ್ಯವನ್ನು ಕೊಡ್ತದೆ. ಮತ್ತು ನಮ್ಮ ಜೀವನದಲ್ಲಿ 8 ರೀತಿಯ ಕರ್ಮಗಳನ್ನು ಗೆಲ್ಲುವುದಕ್ಕೆ ಪ್ರೇರಣೆ ನೀಡುವಂಥ ಈ ಗ್ರಂಥಿಕೆಗಳು, ಲಾವಂಚ ಇರ್ಬೋದು, ಅಥವಾ ನಮ್ಮ ಕಡಿರ ಬೇರು ಅಂತ ಹೇಳ್ತಾರೆ, ಆ ರೀತಿಯ ಬೇರೆ ಬೇರೆ ರೀತಿಯ ಬೇರುಗಳನ್ನು ಹಾಕಿ, ಆಮೇಲೆ ಲವಂಗ ಇತ್ಯಾದಿಗಳನ್ನು ಹಾಕಿ ಅದನ್ನು ಮಾಡಲಾಗ್ತದೆ. ಅರೆದು ಮಾಡ್ತಾರೆ. ಅದನ್ನು ಬಿಸಿ ನೀರಿಗೆ ಹಾಕಿ ಆ ಕಷಾಯವನ್ನು ಕೂಡ 200 ಲೀಟರ್ನಷ್ಟು, 100 ಲೀಟರ್ನಷ್ಟು, 50 ಲೀಟರ್ನಷ್ಟು ನೀರಿಗೆ ಅದನ್ನು ಬೆರೆಸಿ ಆಮೇಲೆ ಅಭಿಷೇಕವನ್ನು ಮಾಡ್ತಾರೆ. ಅಭಿಷೇಕ ಮಾಡುವಾಗ ಮಂತ್ರ ಹೇಳಲಾಗ್ತದೆ. ಅರ್ಘ್ಯ ಎತ್ತಿದ ನಂತರ, ಜಲಸೇಚನ ಮಾಡಿದ ನಂತರ ಮಂತ್ರ ಹೇಳಿದ ನಂತರ ವಾಲಗ ಮಾಡಲಾಗ್ತದೆ. ವಾಲಗದ ನಂತರ ಇಲ್ಲಿ ಹೇಳ್ತಾರೆ, ಸಂಗೀತವನ್ನು ಹೇಳುವಂಥ ಸಂದರ್ಭದಲ್ಲಿ ಮಕ್ಕಳೆಲ್ಲ ನೃತ್ಯ ಮಾಡ್ತಾರೆ. ಅಭಿಷೇಕವು ಚೆನ್ನಾಗಿ ಬಹಳ ಸುಂದರವಾದಂಥ ದೃಶ್ಯವನ್ನು ನೊರೆ ನೊರೆಯಾಗಿ, ತುರೆಯಾಗಿ ಇಳಿಯುವುದನ್ನು ನಾವು ಕಾಣ್ತೇವೆ. ಅದರೊಟ್ಟಿಗೆ ಪರಿಮಳವು ಆ ಪರಿಸರವನ್ನೆಲ್ಲ ಆನಂದವಾಗಿ ಮಾಡ್ತದೆ. ಆ ಗ್ರಂಥಿಕೆಗಳ ಒಂದು ಪರಿಮಳವನ್ನು ಆಸ್ವಾದಿಸುವುದೇ ನಾವು ಕುದುರೆಮುಖ, ಕಳಸ ಮತ್ತು ಸಾಗರದ ಕಡೆಗೆ ಅಥವಾ ನಾಗರಹೊಳೆ
ಕೇರಳದ ಕಾಡು ವಯನಾಡಿನ ಪರಿಸರಕ್ಕೆ ಹೋದಾಗ ಒಂದು ರೀತಿಯ ಕಾಡಿನ ಗ್ರಂಥಿಕೆಗಳ ಪರಿಮಳವನ್ನು ಆಘ್ರಾಣಿಸುವುದನ್ನು ಕಾಣ್ಬೋದು ನೀವು. ಕಾಫಿಯ ತೋಟಗಳಲ್ಲಿ ಎಲ್ಲ ಸಂಚರಿಸುವಾಗ ಈ ವಿಶೇಷವಾದಂಥ ಮರದ ಕಾಡುಗಳು, ನೀಲಗಿರಿ ಕಾಡುಗಳು ಎಲ್ಲ ಆ ಪರಿಮಳವನ್ನು ಎಲೆಗಳು ಬಡಿತದಲ್ಲಿ ಅಲ್ಲಿಯ ಪರಿಸರ ಎಲ್ಲ ಒಂದು ಗಂಧಮಾದನ ಪರ್ವತದ ಹಾಗೆ ನಮಗೆ ಸುಶೋಭತೆಯನ್ನು, ಒಂದು ಆನಂದವನ್ನು ಕೊಡ್ತದೆ, ಆಹ್ಲಾದತೆಯನ್ನು ಕೊಡ್ತದೆ. ಕಣ್ಣಿಗೆ ರಮ್ಯ, ಮನಸ್ಸಿಗೆ ಆನಂದ ಮತ್ತು ಮೂಗಿಗೆ ಒಂದು ರೀತಿಯ ಪರಿಮಳ. ಆ ಪರಿಮಳವು ನಮಗೆ ಅಲ್ಲಿಯ ಪರಿಸರದ ಸುಮಾರು ಒಂದು 50 ಮೀಟರ್ ಸುತ್ತಮುತ್ತ ಅಥವಾ ಒಂದು 10-20 ಮೀಟರ್ ಸುತ್ತಮುತ್ತ ಈ ಅಭಿಷೇಕದ ಪರಿಮಳ ನಮ್ಮ ಮನಸ್ಸನ್ನು ಮುದವನ್ನಾಗಿ ಮಾಡ್ತದೆ, ಆನಂದವನ್ನಾಗಿ ಮಾಡ್ತದೆ. ಅದರ ನಂತರ ಚಂದನದ ಅಭಿಷೇಕ. ಚಂದನ ಅಂದರೆ ರಕ್ತಚಂದನ, ಅದು ಚರ್ಮ ರೋಗಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಆ ರಕ್ತಚಂದನ ಭಾಳ ಸುಂದರವಾದ ಕೆಂಪಾಗಿ ಗುಲಾಬಿ ಹೂವಿನ ಹಾಗೆ ಬಣ್ಣದಲ್ಲಿ ತುಂಬ ಸುಂದರವಾಗಿ ಮಾಡ್ತಾರೆ. ಅದನ್ನು ನೋಡುವುದೇ ಒಂದು ಆನಂದ. ಕೇಸರಿ ಅಭಿಷೇಕ ಆಗ್ತದೆ. ಈ ಕಲ್ಕಚೂರ್ಣ ಆದ ಮೇಲೆ, ಕೇಸರಿ ಆದಮೇಲೆ, ಕಾಶ್ಮೀರಿ ಕೇಸರಿಗಿಂತ ಮೊದಲು ಕೇಸರಿ ಅಭಿಷೇಕ, ಮಂಜೋಲ್ ಹುಡಿ ಅಂತ ಹೇಳ್ತಾರೆ, ಅರಶಿನ ಹುಡಿ, ಮಂಜೋಲದ ಪೊಡಿ ಅಂತ ತುಳುವಿನಲ್ಲಿ ಹೇಳ್ತಾರೆ, ಅರಶಿನ ಹುಡಿಯ ಅಭಿಷೇಕ. ಅದು ಕೂಡ ಮೆಡಿಕೇಟೆಡ್, ಅದರದ್ದು ಪರಿಮಳವೇ ಒಂದು ಬೇರೆ. ಆದಾಗ ಜನಗಳು ಉತ್ಸಾಹದಿಂದ ಸಂಗೀತಕ್ಕೆ ಹೆಜ್ಜೆ ಹಾಕ್ತಾರೆ. ಅದಾನಂತರ ನಮ್ಮ ಚತುಷ್ಕೋನ ಕುಂಭ ಕಲಶ ಇತ್ಯಾದಿಗಳೆಲ್ಲ ಆಗಿ, ಆನಂತರ ಈ ಕಷಾಯ ಅಭಿಷೇಕ ಆಗಿ, ರಕ್ತಚಂದನದ ಅಭಿಷೇಕ ಆಗಿ, ಆಮೇಲೆ ಶ್ರೀಗಂಧದ ಅಭಿಷೇಕ ಆಗ್ತದೆ. ಅದು ಶ್ರೀಗಂಧ, ಅರೆದು ಮಾಡಿದಂಥ ಶ್ರೀಗಂಧ, ಅದು ಕೂಡ ಒಂದು ರೀತಿಯ ಭಿನ್ನವಾದಂಥ ಪರಿಮಳವನ್ನು ಕೊಡ್ತದೆ. ಪರಿಸರವನ್ನು, ಸಂಸಾರದ ತಾಪವನ್ನು ನಾಶ ಮಾಡ್ತದೆ, ಮನಸ್ಸಿಗೆ ಶೀತಲತೆಯನ್ನು ಕೊಡ್ತದೆ. ಇದೇ ನಮಗೆ ಬೇಕಾಗಿರುವುದು. ಆಯುಷ್ಯ ವರ್ಧನ ಆಗಬೇಕಾದ್ರೆ, ಮನಸ್ಸಿನಲ್ಲಿ ನೆಮ್ಮದಿ ಆಗಬೇಕಾದ್ರೆ, ಜೀವನದಲ್ಲಿ ಆನಂದ ಆಗಬೇಕಾದ್ರೆ, ಪಾರಮಾರ್ಥಿಕ ಭಾವನೆಯ ಕಡೆಗೆ ಸಂಸಾರಿಕರು, ಲೌಕಿಕರು ಭಾವನೆಯನ್ನು ಹೊರಳುವುದಕ್ಕೆ ಈ ಎಲ್ಲ ಅಭಿಷೇಕಗಳು ಕಾರಣವಾಗ್ತದೆ. ಯೋಗಿಗೆ ಇದು ಯಾವುದೂ ಕೂಡ ಅಗತ್ಯ ಇಲ್ಲ. ಅವನು ಮನಸ್ಸಿನಲ್ಲೇ ಅಭಿಷೇಕವನ್ನು ಮಾಡಿಕೊಳ್ತಾನೆ, ತೃಪ್ತಿ ಪಡ್ತಾನೆ. ಆದರೂ ಭಗವಂತನ ಪ್ರತ್ಯಕ್ಷ ಮೂರ್ತಿ ನೋಡಿದಾಗ ಅವರ ಭಾವನೆ ಮತ್ತಷ್ಟು ತೇಜೋಮಯವಾಗ್ತದೆ, ಉಜ್ವಲವಾಗ್ತದೆ, ಪರಿಣಾಮ ಶುದ್ಧವಾಗ್ತದೆ. ಅದಕ್ಕಾಗಿ ಈ ದ್ರವ್ಯಾಭಿಷೇಕವನ್ನು ಎತ್ತರವಾದ ಮೂರ್ತಿಗೆ ಮಾಡುವಂಥ ಪದ್ಧತಿ ಇದೆ. ಹಾಗೆ ಆನಂತರ ಅಷ್ಟಗಂಧದ ಅಭಿಷೇಕ, 8 ಕರ್ಮದ ನಾಶಕ್ಕಾಗಿ, ಸಂಸಾರ ತಾಪದ ನಾಶಕ್ಕಾಗಿ ಈ ಅಭಿಷೇಕವನ್ನು ಮಾಡಲಾಗ್ತದೆ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ ಇತಿ ಚಂದನಾನುಲೇಪನಂ ಕರೋಮಿ ಸ್ವಾಹ ಅಂಥೇಳಿ. ನಿಜವಾಗಿ ಆದರೆ ನಮ್ಮಲ್ಲಿ ಗಂಧವನ್ನು ಚರಣಪಾದುಗಳಿಗೆ ಲೇಪನ ಮಾಡಿ ಮತ್ತು ಹೃದಯಕ್ಕೆ ಲೇಪನ ಮಾಡಿ ಬಿಡ್ತಾಯಿದ್ದು. ಆದರೆ ಈ ಅಭಿಷೇಕ ಪ್ರಭಾವನಂಗದ ಕಾರಣವಾಗಿ ಇಡೀ ಮೂರ್ತಿಗೆ ತೋಯಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದು ಮಾಡಿಸುವಾಗ ಕೂಡ ಬಹಳ ಎಚ್ಚರಿಕೆಯಿಂದ ಅಭಿಷೇಕವನ್ನು ಮಾಡಲಾಗ್ತದೆ. ಕೈ, ಕಾಲು, ಹಿಂದೆ ಮುಂದೆ, ಹೆಜ್ಜೆ, ಭುಜ, ವಕ್ಷಸ್ಥಳ ಮತ್ತು ಮುಖ ಎಲ್ಲ ಕಡೆ ಆ ಅಭಿಷೇಕದ ಧಾರೆಯನ್ನು ಸುರಿಯಲಾಗ್ತದೆ. ಅದರಲ್ಲಿ ಮಸ್ತಕದಲ್ಲಿ ಎಲ್ಲ ಕಡೆಯೂ ಅವಯವಗಳಿಗೆ ಬೀಳುವ ಹಾಗೆ ಮಾಡ್ತಾರೆ. ಅದನ್ನು ಹೇಗೆ ನೋಡ್ತಾರೆ ಅಂದರೆ, ಕೆಂಪು ಧ್ವಜ ಹಿಡಿದರೆ ನಿಲ್ಲಿಸಬೇಕು ಅಭಿಷೇಕ, ಹಸಿರು ಧ್ವಜ ಹಿಡಿದರೆ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು. ಅದು ಹಿಂದಿನ ಕಾಲದಲ್ಲಿ ಆ ರೀತಿಯ ಪದ್ಧತಿ ಇತ್ತು. ಈಗ ಎಲ್ಲ ಪ್ರತ್ಯಕ್ಷ ನಮಗೆಲ್ಲ ಸಿಗುವುದರಿಂದ ಅದೆಲ್ಲ ಅಗತ್ಯ ಇರುವುದಿಲ್ಲ. ಈಗಿನ ಅಭಿಷೇಕ ಮಾಡುವಂಥ ಸಮಿತಿಯವರೇನಿದ್ದಾರೆ, ಸೇವೆ ಮಾಡುವಂಥವರು, ಅವರೆಲ್ಲ ಬಹಳ ಅನುಭವಸ್ಥರು. ಹಾಗಾಗಿ ಅಲ್ಲಲ್ಲಿ ಅಭಿಷೇಕವನ್ನು ಮಾಡಿರುವುದರಿಂದ ತುಂಬ ಸುಂದರವಾಗಿ ಅಭಿಷೇಕ ಮಾಡುವಂಥ ಪೂಜಾ ಸೇವಾದಾತರಿಗೆ ಸಹಕರಿಸ್ತಾರೆ. ಈ ನೆಲೆಯಲ್ಲಿ ಅಲ್ಲಿ ಅಭಿಷೇಕ ಮಾಡುವಂಥ ಸಂದರ್ಭದಲ್ಲಿ ಶಿಸ್ತು ನಿಯಮಗಳನ್ನು ಪಾಲನೆ ಮಾಡಿದ್ದಲ್ಲಿ ಯಾವುದೇ ರೀತಿಯ ಅಲ್ಲಿ ಬೇರೆ ರೀತಿಯ ಪ್ರಕ್ರಿಯೆಗಳಿಗೆ ಅವಕಾಶ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಭಕ್ತಿಯೇ ಮುಖ್ಯ ಅಸ್ತ್ರವಾಗಿರ್ತದೆ. ಮತ್ತು ಮಕ್ಕಳೆಲ್ಲ ಅಭಿಷೇಕ ಮಾಡುವುದರಿಂದ ಈ ಬಾರಿ ಅಟ್ಟಣಿಗೆಯನ್ನು ಭಾಳ ಗಟ್ಟಿಮುಟ್ಟಾಗಿ ನಿರ್ಮಾಣ ಮಾಡಿ ಸುತ್ತ ನೆಟ್ಗಳನ್ನು ಹಾಕಲಾಗಿದೆ. ಹಾಗಾಗಿ ಮಕ್ಕಳು ಕೈಕಾಲು ಎಲ್ಲ ಹಾಕಿ ಹೊರಗಡೆ ಬೀಳದ ಹಾಗೆ ಭಾಳ ಎಚ್ಚರಿಕೆಯನ್ನು ಮಾಡಿದ್ದಾರೆ ಮಾಣಿಯ ಮಹಾವೀರ್ ಪ್ರಸಾದ್ ಇಂಡಸ್ಟ್ರೀಸ್ನವರು. ಹಾಗಾಗಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಈ ಮಹಾಮಸ್ತಕಾಭಿಷೇಕದ ಸಮಿತಿಯ ತೀರ್ಥಕ್ಷೇತ್ರ ಸಮಿತಿಯ ಅಧ್ಯಕ್ಷರಾಗಿದ್ದು, ಮಹಾಮಸ್ತಕಾಭಿಷೇಕ ಸಮಿತಿಗೆ ಸೂಕ್ತವಾದಂಥ ಸಲಹೆ ಸೂಚನೆಗಳನ್ನು ಆ ಕಾಲದಿಂದಲೂ ನೀಡ್ತಾ ಬಂದಿದ್ದಾರೆ. ಅವರಿಗೂ ಇದು 3-4 ಅಭಿಷೇಕ. ಅವರೂ ಕೂಡ ಈ ಅಭಿಷೇಕದಲ್ಲಿ ಅವರ ತಾಯಿ, ಅವರ ಬಂಧು ಬಳಗ, ಅವರ ಸಂಸ್ಥೆ ಎಲ್ಲರೂ ಕೂಡ ಸಮರ್ಪಿತರಾಗಿದ್ದಾರೆ. ಸಹೋದರರಾದ ಹರ್ಷೇಂದ್ರ ಕುಮಾರ್ ಕೂಡ ಈ ಮಹಾಮಸ್ತಕಾಭಿಷೇಕಕ್ಕೆ ವಿಶೇಷವಾದಂಥ ಸುರೇಂದ್ರ ಕುಮಾರ್ ಅವರೆಲ್ಲರೂ ಕೂಡ ಸಹಕರಿಸ್ತಾ ಇದ್ದಾರೆ. ಆನಂತರ ನಮ್ಮ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಅವರು ಪಟ್ಟಾಭಿಷೇಕನಾದ ನಂತರ ನಮ್ಮ ಹಾಗೆ ಅವರಿಗೂ 3ನೇ ಅಭಿಷೇಕ. ಅವರು ಪೂರ್ಣವಾಗಿ ಅವರ ಮಾಗಣೆ
ಮತ್ತು ಗುತ್ತುಗಳು ಹಾಗೂ ಗ್ರಾಮದವರನ್ನೆಲ್ಲ ಸೇರಿಸಿಕೊಂಡು ಈ ಅಭಿಷೇಕವು ಸಮರೋಪಾದಿಯಲ್ಲಿ ಯಶಸ್ವಿಯಾಗುವಲ್ಲಿ ಎಲ್ಲ ಮತಧರ್ಮದವರೊಂದಿಗೆ ಎಲ್ಲ ಧರ್ಮಬಂಧುಗಳೊಂದಿಗೆ ಸೇರಿ ಅವರನ್ನೆಲ್ಲ ಕರೆದು ವಿಶೇಷವಾದ ಸರ್ಕಾರ, ಕರ್ನಾಟಕ ಸರ್ಕಾರದ ಸಹಕಾರದಿಂದ, ಭಾರತ ಸರ್ಕಾರದ ಸಹಕಾರದಿಂದ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಕಾರದಿಂದ, ಜನಪ್ರತಿನಿಧಿಗಳ ಸಹಕಾರದಿಂದ ನಾವು ಈ ಮಹಾಮಸ್ತಕಾಭಿಷೇಕವನ್ನು ಜನರ ಮಸ್ತಕಾಭಿಷೇಕವಾಗಿ ಜಿನ ಅಂದರೆ ಭಗವಂತ, ಜನ ಅಂದರೆ ನಾವು ನೀವು ಎಲ್ಲರೂ, ನಾವು ಮಾಡುವುದು ಅಭಿಷೇಕ ನಾವು ಭಗವಂತರಾಗುವುದಕ್ಕಾಗಿ, ಜನರೆಲ್ಲರೂ ಜಿನರಾಗಲಿ ಅನ್ನೋ ಭಾವನೆಯಿಂದ ನಡೆಯುವ ಎಲ್ಲರ ಮಹಾಮಜ್ಜನಕ್ಕೆ ಎಲ್ಲರಿಗೂ ಸ್ವಾಗತ. ಭಗವಂತನ ಶ್ರೀರಕ್ಷೆ ನಿಮಗೆಲ್ರಿಗೂ ಇರಲಿ. ಈ ಜಗತ್ತು, ಈ ನೆಲ ಎಲ್ಲರ ನೆಲ. ಇದರ ನಾವು ಭಾರತೀಯ ಸಂಸ್ಕೃತಿಯಲ್ಲಿ ಏಕ ಭಾರತದ, ಅಖಂಡ ಭಾರತದ ಕಲ್ಪನೆಯೊಂದಿಗೆ ನಾವೆಲ್ಲರೂ ಒಂದೆವು. ನಾವೆಲ್ಲರೂ ಈ ರಾಷ್ಟ್ರದ ಪ್ರಜೆಗಳು. ಈ ದೇಶಕ್ಕೆ, ಈ ಜಗತ್ತಿಗೆ ಒಳ್ಳೆಯ ಮಾದರಿಯಾದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ನಮ್ಮ ದೇಶದಲ್ಲಿ ನಾವು ನೀಡೋಣ. ನಾವೆಲ್ಲರೂ ಐಕ್ಯಮತ್ಯದಿಂದ ಒಂದೇ ಮಾತರಂ ಅನ್ನುವ ಭಾವನೆಯಿಂದ ಹಾಡೋಣ. ರಾಷ್ಟ್ರಭಕ್ತಿಯನ್ನು ಸಮರ್ಪಿಸೋಣ. ಆಧ್ಯಾತ್ಮದ ಸಂಸ್ಕಾರದ ನಿಷ್ಠೆಯನ್ನು ಪಾಲಿಸೋಣ ಅನ್ನುವ ಮಾತುಗಳೊಂದಿಗೆ ಸ್ಟೋರಿ 1 ಚಾನಲ್ ಮೂಲಕ ಎಲ್ಲರಿಗೂ ಶುಭಾಶೀರ್ವಾದಗಳನ್ನು ಹೇಳ್ತೇವೆ. ಎಲ್ಲರೂ ಮಹಾಮಸ್ತಕಾಭಿಷೇಕಕ್ಕೆ ತಪ್ಪದೆ ಬನ್ನಿ, ಖಂಡಿತ ಬನ್ನಿ. ನಿಮಗೆ ಬರಲಿಕ್ಕೆ ಆಗದ ಪ್ರಸಂಗದಲ್ಲಿ ಹೊರದೇಶದಲ್ಲಿರುವವರೆಲ್ಲ ಸ್ಟೋರಿ 1 ಅಂತ ಚಾನಲ್ಗಳನ್ನು ನೋಡಿ ಬೆಂಬಲಿಸಿ ಎಲ್ಲರಿಗೂ ಹಂಚಿಕೊಳ್ಳಿ, ಆನಂದ ಪಡೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ.